ಪೂರ್ವಕವಾಗಿ ಆತ್ಮೀಯವಾಗಿ ಸನ್ಮಾನಿಸ್ತಿದ್ದೇವೆ. ಅವರನ್ನು ನಮ್ಮ ಹಿರಿಯ ಕಾರ್ಯಕರ್ತರಾದಂಥ ನಾರಾಯಣ್ ನಾಯ್ಕರವರು ಸನ್ಮಾನ ಮಾಡಬೇಕಾಗಿ ಅವರಿಗೆ ಕೇಳಿಕೊಳ್ತಾ ಇದ್ದೇವೆ. ಕೃಷ್ಣಾಯ ವಾಸುದೇವಾಯ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ತಾಯಿ ಅಪ್ಪ ಶಾರದೆಗೆ ಭಕ್ತಿಡು ನಮನ ಸಲ್ಲಿಸಾದೆ. ಬಹುಶಃ ನಮ್ಮೊಟ್ಟುಗಿನಿ ಎಡಮ ತಂಡಲು ಭಾಗಿಯಾತ ಬರೀ ಪೊರ್ಲುದ ಪ್ರದರ್ಶನ ಕೊರತ ಈ ವಲಯ ಮಟ್ಟದ ಅಂಡಲ ಅವು ತಾಲೂಕು ಮಟ್ಟದ ಒಂದು ಭಜನೆ ಸ್ಪರ್ಧೆ ತುಯಿಲೈಕ ಎಂಗ್ಲಿಗೆ ಅನುಭವ ಆತಂಡು. ಭಜನೆ ಫಸ್ಟ್ ಹಿಡ್ದು ಕಡೆ ಮುಟ್ಟ ಬಾರಿ ಪೊರ್ಲ ರೀತಿಯ ಕುಣಿತ ಭಜನೆ ನಿಗುಲು ಮಲ್ತಿದ್ದಾರೆ. ಎಂಗುಲು ದೇವಿನ ಸಾನ್ನಿಧ್ಯಡು ಪ್ರಾಮಾಣಿಕವಾದ ಇನ್ನಿತ ಬಹುಮಾನ ಎರೆಗು ಪೋಡು ಪನಪುನಂಚಿನ ಆರ್ನ ಪಾದ ಕಮಲಗು ಪಾಡದ ಅಂಚಾದಿ ಪುನಗ ಇನಿ ನಮ್ಮಡೆಪ್ಪನು ಪ್ರಥಮ ದ್ವಿತೀಯ ತೃತೀಯ ಐದು ಬುಕ್ಕ ಸಮಾಧಾನಕರ ಬಹುಮಾನಲುಲ್ಲ ಮೂಜಿ ಬಹುಮಾನವಾದ ಬಾಳಿ ಪ್ರಥಮವಾದ ಬಾರಿ ಪೊರ್ಲ ರೀತಿಡು ಬಾರಿ ಕುಲಂಕುಷವಾದ ಜಡ್ಜ್ಮೆಂಟ್ ಮಲ್ತದ ಕೊತ್ತ ಐಟು ದಾಲ ಲೋಪ ದೋಷ ಖಂಡಿತವಾದ್ಲ ಇಜ್ಜಿ ಪನ್ಪುನಂಚಿನ ಪಾತೆರ ಪನೊಂದು ಬೊಕ್ಕ ಒಂಜಿ ವಿಷಯ ದಾದಂದು ಕೇಂಡ ನಮ್ಮ ಕುಣಿತ ಭಜನೆ ಮಲ್ಪುನಗ ಹಿಮ್ಮೇಳದ ಬಲಕೆ ಮಲ್ಪುನಗ ಹಿಮ್ಮೇಳಗ ಹೊಂದಾಣಿಕೆ ಇಪ್ಪಡು ಒಂಜಿ ರಡುಮೂಜಿ ತಂಡೋಡ್ಲ ಅಂಚ ಆಂಡು ಹಿಮ್ಮೇಳ ಬಲಕೆ ಬನ್ನಗ ನಮಕವು ಒಂಜಿ ಎಡ್ಡೆ ಮಾದರಿಯಾದ ತೂವರ ಸಾಧ್ಯ. ನಮಕ್ ತಮ್ಕಿ ಪಾಡ್ದು ನಲ್ಪೊಲಿ ಒಂಜಿ ಮಹಿಳೆಯರ ಒಂಜಿ ಸಾರಿದ ಒಂಜಿ ಟೀಮ್ ನಮ್ಮ ಎದುರಿಗೆ ಬತ್ತಂಡು ಅವು ತೂನಗ ಬಾರಿ ಪೊರ್ಲು ತೋಜುಡು ಸಾರಿಂದತ್ತು ಆಂಡ ಆಗಲ್ಲ ಹೊಂದಾಣಿಕೆ ಕುಣಿತದ ಶೈಲಿ ತಮ್ಕಿ ಯೂಸ್ ಮಲ್ತದ್ದು ಬಾರಿ ಪೊರ್ಲುದ ರೀತಿದ ಒಂಜಿ ಭಜನೆ ಮಲ್ತದೇರಿ ಇಂಚೆಲ್ಲ ಮಲ್ಪೊಲಿ ಈ ಮೇಲೆ ಪಾಡೋಡೊಂದು ಇಜ್ಜಿ ಆಂಡ ತಮ್ಕಿಡ್ಲ ಭಜನೆ ಮಲ್ಪೊಲಿ ಬೊಕ್ಕ ಬೇತೆ ತಂಡದ ಅನುಕರಣೆ ಮಲ್ಪುನಗ ಉದಾಹರಣೆಗೆ ನಾನೊಂಜಿ ಗುಬ್ಬಿಯಾಳು ಹಾಡುತ್ತೀಯೆ ಗುಬ್ಬಿಯಾಳು ಹಾಡುತೂನಗ ಅವು ಇಮ್ಮೇಳಗಲ ನಿಗಲ ಭಜನೆಗಲ ಅವು ಶೂಟ ಒಂದಿಜ್ಜಿ ದಯದಿದ್ದು ನೆಕ್ಸ್ಟದ ದುಂಬುದ ದಿನಗಳು ನಿಗಲು ಸರಿ ಮಲ್ತೊಂದು ಬಲೆ ಬೊಕ್ಕ ಬೇತೆ ಭಜನಾ ಮಂಡಳಿದಾಗಲಿನ ಅನುಕರಣೆ ಮಲ್ಪುನಾಗ ನಮನ ದಾದ ಶೈಲಿ ಉಂಡ ಅವೇನೇ ನಮ್ಮ ಕಲ್ಪುಲೆ ಬೇತೆ ತಂಡದವೇನು ಕಲ್ತಿ ಬಿಟ್ಟಿಗೆ ಅಗುಲ್ನ ಬೇತೆನೆ ಒಂಜಿ ಉಂದು ಇಪ್ಪುಂಡು ಐಕ್ ರಾಗ ಭಾವನೆ ಅವೇನು ಪೂರ ಜಿಂಜದಿಪ್ಪೇರು ನಮಕ್ ಕಲ್ಪನಾಗ ಅವು ರಾಗ ಭಾವನೆ ಓಲ ಇಪ್ಪುಜಿ ಪನ್ಪುನಂಜನ ಸೂಚನೆ ಪನೊಂದು ಪಾತೆರೆಗಾದು ಅವಕಾಶಗಾದು ವಂದನೆ ಮಲ್ತೊಂದು ಮಾತೆರೆಗಲ ಸೊಲ್ಮೆ ಸೊಂದ ಒಂದು ಅಂಜನೆ ವಿಶೇಷವಾದ ಮುಲ್ಪ ತೀರ್ಪುಗಾರಿಕೆ ಮಲ್ಪರೆ ಅವಕಾಶ ಮಲ್ತುಕೊರ್ನ ನಮ್ಮನ ಗುರುಕುಲು ಅರುಣನ್ ಉಲ್ಲಾಲ ನಮ್ಮೊಟ್ಟಿಗೂ ಸದಾ ಎಂಗಳೊಟ್ಟಿಗೆ ಇತ್ತಿದ್ದು ಎಂಗಳಿಗೆ ಬೆರಿಸೆ ಇತ್ಪುನಾರು ಅರೆಗ್ಲ ಪ್ರೀತಿಪೂರ್ವಕ ವಂದನೆ ಮಲ್ತೊಂದು ಅಂಚನೆ ಅವಕಾಶ ಮಲ್ತುಕೊರ್ನ ಮಾತ ಸರದೋಸ ಸಮಿತಿದಾಗಲೇ ಮಾತೆರೆಗಳ ಅಭಿನಂದನೆ ಪಲ್ತೊಂದು ಪಾತೆರನ್ನು ಮುಗಿತೊಂದಿಲ್ಲ. ನಮ್ಮ ಹಿರಿಯ ಕಾರ್ಯಕರ್ತರು ನಾರಾಯಣ ನಾಯಕರವರು ಮತ್ತೊಮ್ಮೆ ವೇದಿಕೆ ಬರಬೇಕಾಗಿ ವಿನಂತಿ. ಮತ್ತೋರ್ವ ತೀರ್ಪುಗಾರರಾಗಿ ಬಂದಂಥ ಶ್ರೀ ಸಚಿನ್ ಪೂಜಾರಿ ನಂದಳಿಕೆ ಖ್ಯಾತ ಭಜನಾ ಗಾಯಕರು ಕಲರ್ಸ್ ಕನ್ನಡ ಸಂಗೀತ ಸ್ಪರ್ಧೆ ಇದರಲ್ಲಿ ಕೂಡ ಭಾಗವಹಿಸಿದ್ದಾರೆ. ನಂದಳಿಕೆಯ ಉಡುಪಿ ಜಿಲ್ಲೆಯಲ್ಲಿ ಇರುವ ತಾವು ನಮ್ಮ ಅಭಿಮಾನದ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅವರಿಗೆ ನಮ್ಮ ಹಿರಿಯ ಕಾರ್ಯಕರ್ತರಾದಂಥ ನಾರಾಯಣ್ ನಾಯ್ಕರವರು ಅವರಿಗೆ ಸನ್ಮಾನವನ್ನು ನಿಮ್ಮೆಲ್ಲರ ಪರವಾಗಿ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗ 2-3 ನಿಮಿಷದಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ಜರಗಲಿರುವುದು. ಶಿರಸ ವಂದಿಸಿ ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲ ಇದರ 77ನೇ ವರ್ಷದ ಶಾರದೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ನಾವೀಗ ಪ್ರಾರಂಭಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಭರತ್ ಕುಮಾರ್ ಉಳ್ಳಾಲ್, ಅಧ್ಯಕ್ಷರು ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲ ಇವರು ವಹಿಸಬೇಕು. ಅದೇ ರೀತಿ ಮುಖ್ಯ ಅತಿಥಿಗಳು ಶ್ರೀ ಯಶವಂತ್ ಪಿ ಅಮೀನ್, ಅಧ್ಯಕ್ಷರು ಉಳ್ಳಾಲ ಮಗುವೀರ ಸಂಘ ರಿಜಿಸ್ಟರ್ಡ್ ಉಳ್ಳಾಲ, ಶ್ರೀ ಚಿದಾನಂದ ಗುರಿಕಾರರು, ಅಧ್ಯಕ್ಷರು ಶ್ರೀ ಭಗವತಿ ತೀಯಾ ಸಮಾಜ ಉಳ್ಳಾಲ, ಶ್ರೀ
ನಂದನ್ ಮಲ್ಯ, ಅಧ್ಯಕ್ಷರು ಜಿಲ್ಲಾ ಯುವ ಮೋರ್ಚಾ BJP. ಶ್ರೀಯುತ ಸಂದೀಪ್ ಪುತ್ರನ್, ಅಧ್ಯಕ್ಷರು ಮಾರುತಿ ಯುವಕ ಮಂಡಲ ಉಳ್ಳಾಲ. ಶ್ರೀಮತಿ ಗೀತಾ ವಿಜಯ್, ಅಧ್ಯಕ್ಷರು ಶ್ರೀ ಶಾರದಾ ಮಹಿಳಾ ವೇದಿಕೆ. ಶ್ರೀಮತಿ ರೇಣುಕಾ ಕಾಂಚನ್, ಗೌರವಾಧ್ಯಕ್ಷರು ಶ್ರೀ ಶಾರದಾ ಮಹಿಳಾ ವೇದಿಕೆ. ಇವರೆಲ್ಲರೂ ವೇದಿಕೆಗೆ ಆಗಮಿಸಬೇಕಾಗಿ ಸಮಿತಿಯ ಪರವಾಗಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಇವರನ್ನು ಪ್ರಾರ್ಥನೆಯನ್ನು ನಡೆಸಿಕೊಡಲಿದ್ದಾರೆ ಶ್ರೀ ಶಾರದಾ ಮಹಿಳಾ ವೇದಿಕೆಯ ಸದಸ್ಯರು. ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಮಧುರು ಗಣಪತಿ ಶರಾಹು ಗಣಪತಿ ಕುಂಭಾಷಿ ಗಣಪತಿ ಶರಣು. ಕಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಮಧುರು ಗಣಪತಿ ಶರಾಹು ಗಣಪತಿ ಕುಂಭಾಷಿ ಗಣಪತಿ ಶರಣು. ಕಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಶ್ರೀ ಶಾರದಾ ಮಹಿಳಾ ವೇದಿಕೆಯ ಸದಸ್ಯರಿಗೆ ವಂದನೆಗಳು. ಇದೀಗ ಕಾರ್ಯಕ್ರಮದಲ್ಲಿ ಸ್ವಾಗತ ಬಂದಿರುವಂತಹ ಅತಿಥಿ ಗಣ್ಯರನ್ನು ಸ್ವಾಗತಿಸುವುದು ನಮ್ಮ ಕರ್ತವ್ಯವಾಗಿದೆ. ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಭರತ್ ಕುಮಾರ್ ಉಳ್ಳಾಲ, ಅಧ್ಯಕ್ಷರು ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲ. ಇವರು ನಮ್ಮೆಲ್ಲರಿಗೂ ಚಿರ ಪರಿಚಿತರು. ಹಾಗಾಗಿ ಇವರ ಪರಿಚಯ ಈಗ ನೀಡಬೇಕಾಗಿಲ್ಲ. ನಾನು ಎಲ್ಲ ಪದಾಧಿಕಾರಿಗಳ ಪರವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಯಶವಂತ್ P. ಅಮೀನ್, ಅಧ್ಯಕ್ಷರು ಉಳ್ಳಾಲ ಮೊಗವೀರ ಸಂಘ ರಿಜಿಸ್ಟರ್ಡ್ ಉಳ್ಳಾಲ. ಸಮಾಜ ಸೇವೆ ಹಾಗೂ ಧಾರ್ಮಿಕ ಸೇವೆಯನ್ನು ಮಾಡ್ತಾ ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿದ್ದಾರೆ. ಇವತ್ತು ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಸಮಿತಿಯ ಸರ್ವ ಪದಾಧಿಕಾರಿಗಳ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಭರತ್ ಕುಮಾರ್ ಉಳ್ಳಾಲ್, ಅಧ್ಯಕ್ಷರು ಶಾರದಾ ಸಮಿತಿ, ಇವರು ಶಾಲು ಹಾಗೂ ಸ್ಮರಣಿಕೆಯನ್ನಿತ್ತು ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅತಿಥಿ ಶ್ರೀ ಚಿದಾನಂದ ಗುರಿಕಾರರು, ಇವರು ಹೋಟೆಲ್ ಉದ್ಯಮಿ, ಮರಳು ವ್ಯಾಪಾರಿ, ಅಡ್ಡೂರು ಪೊಳಲಿ ಇಲ್ಲಿ ವಾಸವಾಗಿರುವ ಇವರು ಉಳ್ಳಾಲ ಶ್ರೀ ಚಿರುಂಬ ಭಗವತಿ ದೇವಸ್ಥಾನದ ನೂತನ ಇದ್ದಾರೆ. ಇವರನ್ನು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಉಳ್ಳಾಲ ಇವರು ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮೊಂದಿಗಿದ್ದಾರೆ ಮತ್ತೋರ್ವ ಅತಿಥಿ ಶ್ರೀ ನಾರಾಯಣ್ ನಾಯಕ್, ಶ್ರೀ ಶಾರದಾ ಉತ್ಸವದ ಕಾರ್ಯಕರ್ತರು, ಮೂಡಿಗೆರೆ ಗೋಪಾಲಕೃಷ್ಣ ದೇವಸ್ಥಾನ ಹಾಗೂ ಉಳ್ಳಾಲ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಮಾಜಿ ಮ್ಯಾನೇಜಿಂಗ್ ಟ್ರಸ್ಟಿ. ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀ ವಿಜಯ್ ಪಂಡಿತ್, ಶಾರದಾ ಉತ್ಸವ ಸ್ಥಾಯಿ ಸಮಿತಿಯ ಸದಸ್ಯರು, ಇವರು ಶಾಲು ಹಾಗೂ ಸ್ಮರಣಿಕೆಯನ್ನಿತ್ತು ಸ್ವಾಗತಿಸಬೇಕಾಗಿ ವಿನಂತಿ.
ಪ್ರೊಫೆಸರ್ ಗಿಲ್ರಾಜ್ ವೆಂಕಟಪ್ಪ. ಇವರು ಆಸ್ಟ್ರೇಲಿಯಾದಲ್ಲಿದ್ದುಕೊಂಡು 22 ವರ್ಷದಿಂದ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲ, ಈ ಶಾರದೋತ್ಸವದಲ್ಲಿ ಸಾರ್ವಜನಿಕರಿಗೆ ಪ್ರತಿ ವರ್ಷವೂ ರಸಪ್ರಶ್ನೆ ಸ್ಪರ್ಧೆಯನ್ನು ತಮ್ಮ ಮನೆಯವರ ಜೊತೆಗೂಡಿ ಪ್ರಾಯೋಜಕತ್ವ ಮತ್ತು ಅದನ್ನು ನಿರ್ವಹಣೆ ಕೂಡ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಸಾಧಾರಣ 25 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವರನ್ನು ಶ್ರೀ ವಿಜಯ್ ಪಂಡಿತ್ ಅವರು ಶಾಲು ಹಾಗೂ ಸ್ಮರಣಿಕೆಯನ್ನಿತ್ತು ಸ್ವಾಗತಿಸಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೆ. ಅದೇ ರೀತಿ ಇನ್ನೋರ್ವ ಅತಿಥಿ ಶ್ರೀಯುತ ಸಂದೀಪ್ ಉಳ್ಳಾಲ್, ಮಾರುತಿ ಯುವಕ ಮಂಡಲ ಇದರ ಅಧ್ಯಕ್ಷರು. ಅವರನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶ್ರೀ ದಿನೇಶ್ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನಿತ್ತು ಸ್ವಾಗತಿಸಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಶ್ರೀಕರಕಿಣಿ ಗೌರವ ಅಧ್ಯಕ್ಷರು ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದೋತ್ಸವ ಸಮಿತಿ ಉಳ್ಳಾಲ್, ಇವರು ಕೂಡ ಆಸೀನರಾಗಿದ್ದಾರೆ. ಇವರನ್ನು ನಾನು ಆತ್ಮೀಯತೆಯಿಂದ ಗೌರವದಿಂದ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಗೀತಾ ವಿಜಯ್ ಉಳ್ಳಾಲ್, ಇವರು ಶ್ರೀ ಶಾರದಾ ಸಮಿತಿ ಮಹಿಳಾ ವೇದಿಕೆಯ ಅಧ್ಯಕ್ಷರು. ಇವರಿಗೂ ಕೂಡ ಆತ್ಮೀಯ ಸ್ವಾಗತ. ಅದೇ ರೀತಿ ಶ್ರೀಮತಿ ರೇಣುಕಾ ಕಾಂಚನ್, ಗೌರವ ಅಧ್ಯಕ್ಷರು ಶ್ರೀ ಶಾರದಾ ಮಹಿಳಾ ವೇದಿಕೆ, ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ, ನೆರೆದಿರುವಂತಹ ಎಲ್ಲ ಸದ್ಭಕ್ತ ಬಾಂಧವರು ಹಾಗೂ ಕಲಾಭಿಮಾನಿಗಳು, ವೇದಿಕೆಯ ಈ ಸಮಿತಿಯ ಸರ್ವ ಸದಸ್ಯರು, ಪದಾಧಿಕಾರಿಗಳು ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮವನ್ನು ನಾನು ಮುಂದುವರಿಸ್ತಾ ಇದ್ದೇನೆ. ಮುಂದೆ ಕಾರ್ಯಕ್ರಮದಲ್ಲಿ ಶ್ರೀ ಭರತ್ ಕುಮಾರ್ ಉಳ್ಳಾಲ್ ಮುಂದೆ ಪ್ರಸ್ತಾವನೆ, ಈ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕಾಗಿ ನಾನು ಶ್ರೀಯುತ ಪಶುಪತಿ ಉಳ್ಳಾಲ್ ಕಾರ್ಯದರ್ಶಿ ಇವರನ್ನು ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಕೆಲವೊಂದು ವಿಷಯಗಳಿಗೆ ಅಲ್ಟರ್ನೇಟಿವ್ ಅಂದರೆ ಪರ್ಯಾಯ ಉದಾಹರಣೆಗಳು ಸಿಗುವುದು ಬಹಳ ಕಷ್ಟ. ಅಷ್ಟೇ, ಸೂರ್ಯ ಒಬ್ಬನೇ ಇರೋದು. ಜಗತ್ತಿನ ಯಾವ ಮೂಲೆಗೆ ಹೋದರೂ ಸೂರ್ಯ ಒಬ್ಬನೇ ಇರ್ತಾನೆ. ಹಾಗೆಯೇ ನಮ್ಮ ಕಡಲು, ಸಮುದ್ರ ಕೂಡ ಅಷ್ಟೇ. ಸಮುದ್ರಕ್ಕೆ ಇನ್ನೊಂದು ಸಾಟಿಯಾದ ಇನ್ನೊಂದು ವಸ್ತು ಇಲ್ಲ, ಸಮುದ್ರಕ್ಕೆ ಸಮುದ್ರವೇ ಸಾಟಿ ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮ ಹಿರಿಯರಾದಂತಹ ಉಳ್ಳಾಲ ದಯಾನಂದ ನಾಯ್ಕ್ ಅವರು ಕೂಡ ಅಂಥ ಮಾತಿಗೆ ಅನ್ವರ್ಥನಾಮ. ನಾಯಕರಂತಹ ಇನ್ನೊಬ್ಬ ನಾಯಕ ಉಳ್ಳಾಲದಲ್ಲಿ ನಾವು ಇನ್ನು ಮುಂದೆ ನೋಡ್ತೇವೋ ಇಲ್ಲೋ ಗೊತ್ತಿಲ್ಲ. ದಯಾನಂದ ನಾಯಕರೇ ಸಾಟಿ ಎನ್ನುವುದು ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ. ಶ್ರೀಯುತ ದಯಾನಂದ ನಾಯಕರ ಬಗ್ಗೆ ತಮಗೆಲ್ಲ ಹೆಚ್ಚಿನ ವಿಷಯ ಗೊತ್ತಿದೆ. ಆದರೂ ಕೂಡ ಈ ಒಂದು ದತ್ತಿ ಪ್ರಶಸ್ತಿ ಅವರ ಹೆಸರಲ್ಲಿ ನಾವು ವಿತರಿಸ್ತಾ ಇರುವುದರಿಂದ ಅವರ ಬಗ್ಗೆ ಸ್ವಲ್ಪ ಇಡೀ ದಿವಸ ಹೇಳಿದಷ್ಟು ಅವರ ವಿಷಯಗಳಿದ್ದಾವೆ. ಆದರೂ ಕೂಡ ಶ್ರೀಯುತ ದಯಾನಂದ ನಾಯಕ್ ಅವರ ವ್ಯಕ್ತಿತ್ವದ ಒಂದು ಕಿರು ಪರಿಚಯವನ್ನು ತಿಳಿಸಲು ಇಷ್ಟಪಡ್ತಾ ಇದ್ದೇನೆ. 1924ರಲ್ಲಿ ಉಳ್ಳಾಲದಲ್ಲಿ ಜನಿಸಿದಂತಹ ಶ್ರೀಯುತ ದಯಾನಂದ ನಾಯಕರವರು ಇವತ್ತಿಗೆ ನಮ್ಮ ಜೊತೆ ಇರ್ತಿದ್ದರೆ ಅವರಿಗೆ 100 ವರ್ಷ ಸಲ್ತಾಯಿತು. ಇದು ಅವರ ಶತಮಾನೋತ್ಸವದ ವರ್ಷ ಅಂತ ಭಾವಿಸ್ತೇನೆ. ಶ್ರೀಯುತರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಓರ್ವ ಅಪ್ಪಟ ಕಾರ್ಯಕರ್ತರು ಹೌದು. ಸಾಮಾಜಿಕ ಸೇವೆಗಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಂತಹ ಒಬ್ಬ ಧೀಮಂತ ನಾಯಕರು ಹೌದು. 1948ರಲ್ಲಿ ಉಳ್ಳಾಲದಲ್ಲಿ ಸಮಸ್ತ ಹಿಂದೂ ಸಮಾಜವನ್ನು ಒಂದು ಕಡೆ ಸೇರಿಸಬೇಕು, ಸಮಾಜದ ಉನ್ನತಿ ಆಗಬೇಕು ಎನ್ನುವ ಏಕೈಕ ಉದ್ದೇಶದಿಂದ ಉಳ್ಳಾಲದಲ್ಲಿ ನವರಾತ್ರಿ ಶ್ರೀ ಶಾರದಾ ಉತ್ಸವವನ್ನು ಸಾರ್ವಜನಿಕ ನೆಲೆಯಲ್ಲಿ ಆರಂಭಿಸಿದಂತಹ ಕೀರ್ತಿ ಶ್ರೀಯುತ ದಯಾನಂದ ನಾಯಕರಿಗೆ ಸಲ್ತದೆ. ಶ್ರೀಯುತರು ನಿರಂತರ ಸುಮಾರು 65 ವರ್ಷಗಳ ಪರ್ಯಂತ, ಅಂದರೆ 1948ರಿಂದ ಅವರ ಕೊನೆಯ ಉಸಿರಿನ ತನಕ 2013ರ ತನಕ
ಈ ಒಂದು ಉತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ಪ್ರೇರಣಾದಾಯಕವಾಗಿ ನಡೆಸಿಕೊಟ್ಟಿದ್ದಾರೆ. ಮಾತ್ರವಲ್ಲ, ರಾಷ್ಟ್ರ ಪ್ರೇಮದ ನಿಮಿತ್ತ ಈ ನಡುವೆ ಒಂದೆರಡು ಬಾರಿ ಸೆರೆಮನೆ ವಾಸವನ್ನು ಕೂಡ ಮಾಡಿದಂತಹ ಒಂದು ನಾಯಕರು ನಮ್ಮನ್ನಗಲಿ ಇವತ್ತಿಗೆ ಅನೇಕ ವರ್ಷಗಳು ಸಂದು. ಆದರೆ ಈ ವರ್ಷ ಅವರ ಹೆಸರಲ್ಲಿ ನಮ್ಮ ಊರಿನ ನಮ್ಮ ಯುವಕರಿಗೆ ಅವರ ಹೆಸರಲ್ಲಿ ಸಿಗುವಂಥ ಒಂದು ದತ್ತಿ ಪ್ರಶಸ್ತಿ ಅವರ ಶತಮಾನೋತ್ಸವದ ಸಂದರ್ಭದಲ್ಲಿ ಸಿಗ್ತಾ ಇರುವುದು ನಮಗೆಲ್ಲ ಹೆಮ್ಮೆ. ಅವರ ದಯಾನಂದ್ ನಾಯಕ್ ಅವರ ಹೆಸರು ಶಾಶ್ವತವಾಗಿ ನೆಲೆಗೊಳ್ಳಬೇಕು, ಅವರ ಹೆಸರು ಶಾಶ್ವತವಾಗಿ ಉಳಿಬೇಕು ಎನ್ನುವಂತಹ ಒಂದು ನೆಲೆಯಲ್ಲಿ ಶಾರದಾ ಸೇವಾ ಟ್ರಸ್ಟ್ ಮತ್ತು ಶಾರದಾ ಉತ್ಸವ ಸಮಿತಿಯು 2013ರಿಂದ ತೊಡಗಿ ಇವತ್ತಿನ ತನಕ ಸುಮಾರು 9 ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿರುವಂತಹ ಸಂಸ್ಥೆಗಳನ್ನು ಗುರುತಿಸಿ, ಮುಖ್ಯವಾಗಿ ಆರಂಭದಲ್ಲಿ ಕೇಶವ ಶಿಶು ಮಂದಿರ ಕಿನ್ಯ, ಆ ಬಳಿಕ ಗೋವನಿತಾಶ್ರಯ ಟ್ರಸ್ಟ್ ಪಜೀರು, ಬಾಲ ಸಂರಕ್ಷಣಾ ಕೇಂದ್ರ ಕುತ್ತಾರು, ಶ್ರೀ ರಮಾನಂದಾಶ್ರಮ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕೊಲ್ಯ, ವಿಶ್ವ ಹಿಂದೂ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ, ಶ್ರೀಮಾತಾ ಸೇವಾಶ್ರಮ ಟ್ರಸ್ಟ್ ನೀರೋಳಿ ವರ್ಕಾಡಿ, ಶ್ರೀರಾಮ ವಿದ್ಯಾ ಕೇಂದ್ರ ಕಲ್ಲಡ್ಕ, ಅದಮ್ಯ ಚೇತನ ಉಳ್ಳಾಲ, ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತೊಕ್ಕೋಟು, ಹೀಗೆ 9 ಸೇವಾ ಸಂಸ್ಥೆಗಳಿಗೆ ಈ ಒಂದು ದತ್ತಿ ಪ್ರಶಸ್ತಿಯನ್ನು ನಾವು ಈಗಾಗಲೇ ನೀಡಿದ್ದೇವೆ. ಶ್ರೀ ಶಾರದಾ ಮಾತೆಯ ಅನುಗ್ರಹವೋ ವ್ಯಾಘ್ರ ಚಾಮುಂಡೇಶ್ವರಿ ಅನುಗ್ರಹವೋ ಅಂತೂ ಈ ವರ್ಷ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರುವಂತಹ ನಮ್ಮ ಊರಿನ ತರುಣರ ಒಂದು ತಂಡ ಮಾರುತಿ ಜನಸೇವಾ ಸಂಘಕ್ಕೆ ರಾಜ್ಯೋತ್ಸವ ಪ್ರಶಸ್ತಿಯ ಸಂದರ್ಭದಲ್ಲಿ ಈ ಒಂದು ದಯಾನಂದ್ ನಾಯಕ್ ದತ್ತಿ ಪ್ರಶಸ್ತಿ ಕೂಡ ನಾವು ಪ್ರದಾನ ಮಾಡುವ ಮೂಲಕ ಅವರ ಒಂದು ಸೇವೆಯನ್ನು ಮತ್ತಷ್ಟು ಉಜ್ವಲವಾಗಿ ಅದು ರಾಷ್ಟ್ರವ್ಯಾಪಿಯಾಗಿ ಬೆಳಗುವಂತೆ ಅನುಗ್ರಹಿಸಲಿ ಎನ್ನುವಂಥ ಒಂದು ಪ್ರಾರ್ಥನೆಯೊಂದಿಗೆ ಈ ಒಂದು ದಯಾನಂದ್ ನಾಯಕ್ ದತ್ತಿ ಪ್ರಶಸ್ತಿಯು ಸುಮಾರು ರೂಪಾಯಿ 10,000 ನಗದು, ಪ್ರಶಸ್ತಿ ಪತ್ರ ಮತ್ತು ಸ್ಮರಣಿಕೆಯೊಂದಿಗೆ ಈ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಈ ಬಾರಿ ಪ್ರಶಸ್ತಿ ಪಡೆಯುತ್ತಿರುವಂತಹ ಮಾರುತಿ ಜನಸೇವಾ ಸಂಘ ಮೊಗವೀರಪಟ್ಟಣ ಉಳ್ಳಾಲ ಇವರನ್ನು ಮತ್ತೊಮ್ಮೆ ಅಭಿನಂದಿಸುತ್ತಾ ದಯಾನಂದ್ ನಾಯಕ್ ದತ್ತಿ ನಿಧಿ ಪ್ರಶಸ್ತಿಯನ್ನು ಪಡೆದಂಥ ಅವರನ್ನು ಮತ್ತೊಮ್ಮೆ ಅಭಿನಂದಿಸ್ತಾ ನನ್ನ 2 ಪ್ರಾಸ್ತಾವಿಕ ನುಡಿಗಳಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ಪರಿಚಯವನ್ನು ನೀಡಿರುವಂತಹ ಶ್ರೀ ಪಶುಪತಿ ಉಳ್ಳಾಲ ಪ್ರಧಾನ ಕಾರ್ಯದರ್ಶಿಯವರಿಗೆ ವಂದನೆಗಳು. ನಮ್ಮ ವೇದಿಕೆಯಲ್ಲಿ ಶ್ರೀ ನಂದನ್ ಮಲ್ಯ ಅಧ್ಯಕ್ಷರು ಜಿಲ್ಲಾ ಯುವ ಮೋರ್ಚಾ BJP ಇವರು ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಭಾಗವಹಿಸ್ತಾ ಇದ್ದಾರೆ. ಅವರನ್ನು ಶ್ರೀ ಸಾರ್ವಜನಿಕ ನವರಾತ್ರಿ ಶಾರದಾ ಉತ್ಸವ ಸಮಿತಿ ಉಳ್ಳಾಲ ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಪರವಾಗಿ ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶ್ರೀಯುತ ಶ್ರೀಕರ ಕಿಣಿ ಗೌರವಾಧ್ಯಕ್ಷರು ಶಾರದಾ ಉತ್ಸವ ಸಮಿತಿ ಉಳ್ಳಾಲ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನಿತ್ತು ಸ್ವಾಗತಿಸಬೇಕಾಗಿ ಸಮಿತಿ ಉಳ್ಳಾಲ ಇವರು ದತ್ತಿ ಪ್ರಶಸ್ತಿ ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ದಿವಂಗತ ದಯಾನಂದ ನಾಯಕ್ ಸ್ಮರಣಾರ್ಥ ಜನ್ಮ ಶತಾಬ್ದಿ ದತ್ತಿ ಪ್ರಶಸ್ತಿ ಪ್ರದಾನ ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಹೇಳಿದ್ದಾರೆ. 1948ರಲ್ಲಿ ಈ ಉತ್ಸವ ಪ್ರಾರಂಭ ಆಯಿತು. ಈ ಉತ್ಸವ ಪ್ರಾರಂಭ ಆಗಬೇಕಾದ್ರೆ ಮುಖ್ಯ ಕಾರಣ ಅಂದಿನ ಸರ್ಕಾರ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡಿ ಹಲವರನ್ನು ಜೈಲಿಗೆ ಹಾಕಿದರು. ಆ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಶ್ರೀ ಶಾರದಾ ಸಂಘನಿಕೇತನದಲ್ಲಿ ಗಣೇಶೋತ್ಸವ ಹಾಗೂ ಉಳ್ಳಾಲದ ಶ್ರೀ ಶಾರದಾ ಉತ್ಸವ ಒಂದೇ ವರ್ಷದಲ್ಲಿ ಪ್ರಾರಂಭ ಆಯಿತು. ಇದರಲ್ಲಿ ಮೊದಲಾಗಿ ದುಡಿದವರು ಮಲ್ಯರು ಮತ್ತು ನಮ್ಮ ನಾಯಕರು ಮೊದಲಿಗರು. ಶಾರದಾ ಉತ್ಸವ ಕೇವಲ ಉತ್ಸವ ಮಾತ್ರ ಮಾಡೋದಲ್ಲ, ಪ್ರಮುಖವಾಗಿ ಸಮಾಜದ ಎಲ್ಲ ವರ್ಗದಲ್ಲಿ ಕೂಡ ಸೇವೆಯನ್ನು ಮಾಡ್ತಾ ಬಂದಿದೆ. ಉಚಿತ ಕಂಪ್ಯೂಟರ್ ತರಬೇತಿ, ಉಚಿತ ಭರತನಾಟ್ಯ ತರಬೇತಿ, ಕೊರೋನಾ ಸಮಯದಲ್ಲಿ ಸಹಾಯ ಮತ್ತು ಅನಾರೋಗ್ಯ ಪೀಡಿತರಿಗೆ ನಾವು ಸುಮಾರು ಲಕ್ಷಾಂತರ ರೂಪಾಯಿಯನ್ನು ಯಾರಿಗೆ ಗೊತ್ತಿಲ್ಲದ ಹಾಗೆ ಯಾರು ಸ್ವೀಕರಿಸಿದರೆ ಅವರ ಹೆಸರನ್ನು ಕೂಡ ಹೇಳೋದಿಲ್ಲ, ಅವರ ಮನೆಗೆ ಹೋಗಿ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದೆ.
ಈ ಮೂಲಕ ಉತ್ಸವ ಸಮಿತಿಯು ಕಾರ್ಯವನ್ನು ಜರುಗಿಸ್ತಾ ಇದೆ. ಶ್ರೀ ಶಾರದಾ ಸೇವಾ ಟ್ರಸ್ಟ್ನ ಅಡಿಯಲ್ಲಿ ಈ ಶಾರದಾ ಉತ್ಸವವು ಜರುಗ್ತಾ ಇದೆ. ಈ ಶಾರದಾ ಸೇವಾ ಟ್ರಸ್ಟ್ನಲ್ಲಿ ಮತ್ತೊಂದು ದೊಡ್ಡ ಸಂಸ್ಥೆ ಏನಂದರೆ ಶ್ರೀ ಶಾರದಾ ಮಹಿಳಾ ವೇದಿಕೆ. ಈ ಮಹಿಳಾ ವೇದಿಕೆಯವರು ಕೂಡ ಈ ಉತ್ಸವ ಸಂದರ್ಭದಲ್ಲಿ ಅಲ್ಲದೆ ವರ್ಷಂಪ್ರತಿ ಈ ನಿಕೇತನದಲ್ಲಿ ಭಜನೆಯನ್ನು ಮಾಡುವುದಲ್ಲದೆ ಪ್ರತಿ ಭಜನಾ ಮಂದಿರದಲ್ಲ ಭಜನೋತ್ಸವ ಕಾರ್ಯಕ್ರಮ, ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಹೋಗಿ ಭಜನೆಯನ್ನು ಮಾಡುತ್ತಾ ನಮ್ಮ ಉತ್ಸವದ ಮತ್ತು ನಿಕೇತನದ ಉತ್ಸವ ಸಮಿತಿಯ ಶ್ರೀ ಶಾರದಾ ಸೇವಾ ಟ್ರಸ್ಟ್ನ ಒಂದು ಹೆಸರನ್ನು ಎಲ್ಲೆಡೆ ಪಸರಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇಂಥ ಕಾರ್ಯಕ್ರಮಗಳು 76 ಆಗಿ 77ನೇ ವರ್ಷಕ್ಕೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ದತ್ತಿ ಪ್ರಶಸ್ತಿಯನ್ನು ನೀಡಲು ನಾವು ನಿಂತಿದ್ದೇವೆ. ಅದಕ್ಕಿಂತ ಮೊದಲು ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಹೇಳಿಬಿಟ್ಟಂಥ ಕೆಲವು ವಿಚಾರಗಳನ್ನು ದಯಾನಂದ ನಾಯ್ಕರ ಬಗ್ಗೆ ನನಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. 1924 ಆಗಸ್ಟ್ 19ನೇ ತಾರೀಕು ಲಕ್ಷ್ಮೀದೇವಿ ಮತ್ತು ಉಳ್ಳಾಲ ನರಸಿಂಹ ನಾಯ್ಕರವರ ಸುಪುತ್ರನಾಗಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ಉಳ್ಳಾಲದಲ್ಲಿ ಮಾಡಿ ಪ್ರೌಢ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಕೆನರಾ ಶಿಕ್ಷಣ ಸಂಸ್ಥೆ ಮಂಗಳೂರಲ್ಲಿ ನೆರವೇರಿಸಿದರು. 1941ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕಕ್ಕೆ ಬಂದು 1942ರಲ್ಲಿ ನಾಗಪುರದಲ್ಲಿ RSSನ ಪ್ರಥಮ ವರ್ಷ ಶಿಕ್ಷಾ ವರ್ಗ, 1943ರಲ್ಲಿ ಬೆಳಗಾವಿಯಲ್ಲಿ ದ್ವಿತೀಯ ಶಿಕ್ಷಾ ವರ್ಗವನ್ನು ಮಾಜಿ ಪ್ರಧಾನಿ ದಿವಂಗತ ವಾಜಪೇಯಿ ಹಾಗೂ ರಾಷ್ಟ್ರ BJPಯ ಅಧ್ಯಕ್ಷರಾಗಿದ್ದಂಥ ಕುಶಭಾವ್ ಠಾಕ್ರೆಯವರೊಂದಿಗೆ ಶಿಕ್ಷಾರ್ಥಿಯಾಗಿ ನೆರವೇರಿಸಿದರು. 1948ರಲ್ಲಿ RSSಗೆ ನಿಷೇಧದ ಸಂದರ್ಭದಲ್ಲಿ ವೆಲ್ಲೂರು ಕಾರಾಗೃಹದಲ್ಲಿ 1 ವರ್ಷ ಜೈಲು ವಾಸವನ್ನು ಅನುಭವಿಸಿದರು. 1975 ಮತ್ತೊಮ್ಮೆ ನಮಗೆ ನಿಷೇಧವನ್ನು ಎಮರ್ಜೆನ್ಸಿ, ಎಲ್ಲರಿಗೂ ಮಕ್ಕಳಿಗೆ ಗೊತ್ತಿರಲಿಕ್ಕಿಲ್ಲ, 2 ವರ್ಷ ಕೇಂದ್ರ ಸರ್ಕಾರ ಎಮರ್ಜೆನ್ಸಿಯನ್ನು ಹಾಕಿತ್ತು. ಆ ಸಂದರ್ಭದಲ್ಲಿ ನಾಯಕರು ಬೆಳಗಾವಿ, ಬೆಂಗಳೂರು ಮತ್ತು ಚಿಕ್ಕಮಗಳೂರು ಜೈಲಲ್ಲಿ 2 ವರ್ಷ ಜೈಲು ವಾಸವನ್ನು ಅನುಭವಿಸಿದರು. ಜೀವನ ಪೋಷಣೆಗಾಗಿ ಮೂಡಿಗೆರೆಯಲ್ಲಿ MA ರಸ್ತೆಯಲ್ಲಿ ಮಂಗಳೂರು ದಿನಸಿ ಸ್ಟೋರ್ ಎಂದನ್ನು ಪ್ರಾರಂಭಿಸಿ 1953ರಲ್ಲಿ ಮಂಗಳೂರು ಎಸ್ಟೇಟ್ ಸಪ್ಲೈಸ್ ಅಂಗಡಿಯನ್ನು ಮಾಡುತ್ತಾ ನಂತರ ಆ ಅಂಗಡಿ ನಾಗೇಶ್ ಪೈ ಕಾರ್ಪೊರೇಷನ್ ಎಂದು ನಾಮಕರಣ ಮಾಡಿ ವ್ಯಾಪಾರವನ್ನು ಮಾಡಿಕೊಂಡಿದ್ದರು. ನಾಯ್ಕರ ಅಂಗಡಿ ಎಂದೇ ಹೆಸರುವಾಸಿಯಾಗಿದ್ದ ಆ ಅಂಗಡಿ ಶಿಸ್ತುಬದ್ಧ ವ್ಯಾಪಾರಕ್ಕೆ ಹೆಸರನ್ನು ಪಡೆದಿತ್ತು. ಉಳ್ಳಾಲ ಶ್ರೀ ಶಾರದಾ ಉತ್ಸವವನ್ನು ಪ್ರಾರಂಭ ಮಾಡಿದ್ದ ಮೊದಲಿಗರಲ್ಲಿ ನಾಯ್ಕರು ಒಬ್ಬರು. ಇದಲ್ಲದೆ ಮಂಗಳೂರಿನ ಸಂಘನಿಕೇತನದ ಗಣೇಶೋತ್ಸವದ ಪ್ರಾರಂಭದ ಕಾರ್ಯಕರ್ತರಲ್ಲಿ ಕೂಡ ನಾಯಕರೊಬ್ಬರು. ಅದಲ್ಲದೆ ಮೂಡಿಗೆರೆಯ ವೇಣುಗೋಪಾಲ ದೇವಸ್ಥಾನದಲ್ಲಿ ಶ್ರೀ ಗಣೇಶೋತ್ಸವವನ್ನು ಪ್ರಾರಂಭಿಸಿದ್ದಲ್ಲದೆ ಶ್ರೀಕೃಷ್ಣ ಜನ್ಮಾಷ್ಟಮಿ, ಮೊಸರು ಕುಡಿಕೆ, ಸಾರ್ವಜನಿಕ ಸತ್ಯನಾರಾಯಣ ವ್ರತಗಳನ್ನು ಸಾರ್ವಜನಿಕವಾಗಿ ಆಯೋಜಿಸಿದರು. ಚಿಕ್ಕಮಗಳೂರಿನ ಸಂಜೀವಿನಿ ವಿದ್ಯಾಸಂಸ್ಥೆಯಲ್ಲಿ ಹಾಗೂ ವಿಕಾಸ ಟ್ರಸ್ಟ್ನಲ್ಲಿ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳೊಂದಿಗೆ ಟ್ರಸ್ಟಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಚಿಕ್ಕಮಗಳೂರು ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಕಾರ್ಯದರ್ಶಿಯಾಗಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಡಿಗೆರೆಯ ಸಂಘ ಚಾಲಕರಾಗಿ ಸೇವೆ ಸಲ್ಲಿಸಿದರು. ನಯ ವಿನಯಕ್ಕೆ ಮತ್ತೊಂದು ಹೆಸರು ನಾಯಕರು. ಹಿಂದುತ್ವಕ್ಕಾಗಿ ಜೀವನವನ್ನು ಶ್ರಮಿಸಿ ದಿನಾಂಕ 18/4/2013ರಂದು ದೇವರ ಪಾದವನ್ನು ಸೇರಿದರು. 2013ರಿಂದ ನಿರಂತರವಾಗಿ ಅವರ ಸವಿನೆನಪಿಗಾಗಿ ದತ್ತಿ ಪ್ರಶಸ್ತಿಯನ್ನು ನೀಡಿಕೊಂಡು ಬಂದಿದ್ದೇವೆ. ವಿಶೇಷವಾಗಿ ಈ ಸಲ ಅವರ ಜನ್ಮ ಶತಮಾನೋತ್ಸವ ವರ್ಷ. ಈ ಜನ್ಮ ಶತಮಾನೋತ್ಸವ ವರ್ಷ ಪ್ರಶಸ್ತಿಯನ್ನು ನಾವು ಮಾರುತಿ ಯುವಕ ಮಂಡಲ ಈಗ ಮಾರುತಿ ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಇವರಿಗೆ ನಾವು ನೀಡಲು ಸಂತೋಷವನ್ನು ಪಡುತ್ತಾ ಇದ್ದೇವೆ. ಮಾರುತಿ ಜನಸೇವಾ ಸಂಘದ ಬಗ್ಗೆ 1-2 ಮಾತು. ಮಾರುತಿ ಕ್ರಿಕೆಟರ್ಸ್ ಅಂತ ಪ್ರಾರಂಭದಲ್ಲಿ ಹೆಸರನ್ನು ಇಟ್ಟುಕೊಂಡ ಸಂಸ್ಥೆ ನಂತರ ಮಾರುತಿ ಯುವಕ ಮಂಡಲವಾಗಿ ಈಗ ಅದರೊಂದಿಗೆ ಮಾರುತಿ ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಎಂಬ ಹೆಸರಿನೊಂದಿಗೆ ಉಳ್ಳಾಲ ವಲಯದಲ್ಲಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿದೆ. 30 ವರ್ಷಗಳ ಮೊದಲೇ ಈ ಶಾರದಾ ನಿಕೇತನ ಆಗುವ ಮೊದಲೇ ಶ್ರೀ ಶಾರದಾ ಪೀಠವನ್ನು ರಚನೆಯನ್ನು ಮಾಡಿ ಶಾರದಾ ಉತ್ಸವ ಸಮಿತಿಗೆ ನೀಡಿದ ಮಹಾನ್ ಕಾರ್ಯ ಮಾಡಿದ ಮಾರುತಿ ಯುವಕ ಮಂಡಲ ಇಂದಿಗೆ ಈ ಸಲ 2023ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಮ್ಮ ಮುಡಿಲಿಗೆ
ಪಡೆದುಕೊಂಡಿದೆ. ಇದಕ್ಕಿಂತ ಮೊದಲು 2013ರಲ್ಲಿ ದಕ್ಷಿಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಈ ಸಂಸ್ಥೆಗೆ ನೀಡಲಾಗಿತ್ತು. ಪ್ರತಿ ವರ್ಷ ಕ್ರಿಕೆಟ್ ಆಟ ಆಡುತ್ತಾ ಬೆಳೆದ ಮಕ್ಕಳು ಕೊನೆಗೆ ಸೇವೆಗೆ ತಮ್ಮನ್ನು ಮುಡಿಪಾಗಿಸಿಕೊಂಡು ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿಯ ವಿದ್ಯಾರ್ಥಿ ವೇತನ, ಪುಸ್ತಕ ವಿತರಣೆ, ಸಮಾಜದ ಗಣ್ಯರಿಗೆ ಸನ್ಮಾನ, ಮಾರುತಿ ಸಾಧಕ ಪ್ರಶಸ್ತಿ, ವಸತಿಹೀನರಿಗೆ ವಸತಿ, ಅನಾರೋಗ್ಯ ಪೀಡಿತರಿಗೆ ಲಕ್ಷಾಂತರ ರೂಪಾಯಿಯ ವ್ಯಯ, ಕೊರೋನಾ ಸಂದರ್ಭದಲ್ಲಿ ಪ್ರಮುಖವಾಗಿ ಸುಮಾರು 800 ಕಿಟ್ಗಳನ್ನು ಉಳ್ಳಾಲದ ವಲಯದಲ್ಲಿ ಹಂಚಿದ್ದಾರೆ. ರಾಷ್ಟ್ರಮಟ್ಟ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಿದ್ದಾರೆ. ಸ್ಮಶಾನಕ್ಕೆ ತಂಗುದಾನ, ಅದಕ್ಕೆ ಬೇಕಾಗುವಂಥ ಕೆಲವು ನೆರವು. ಮಾರುತಿ ಯುವಕ ಮಂಡಲ ಒಂದು ದೊಡ್ಡ ಹೆಗ್ಗಳಿಕೆ ಏನಂದರೆ, ಮಾರುತಿ ಯುವಕ ಮಂಡಲಕ್ಕೆ ಯಾರು ನೆರವು ಕೇಳಿ ಬರ್ತಾರ ಅವರು ಬರಿಗೈಯಲ್ಲಿ ಹಿಂದೆ ಹೋಗಿದ ನಿದರ್ಶನ ಇಲ್ಲ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಪಡ್ತಾ ಇದ್ದೇವೆ. ತಾವು ಕಲಿತ ಶಾಲೆಗೆ 1.5 ಕೋಟಿ ರೂಪಾಯಿಯ ಒಂದು ಶಾಲಾ ಕಟ್ಟಡವನ್ನು 2012ರಲ್ಲಿ ನೀಡಿ ಉಳ್ಳಾಲದ ಪ್ರಪ್ರಥಮ ಬೀಚ್ ಫೆಸ್ಟಿವಲನ್ನು ಆಯೋಜಿಸಿದಂಥ ಕೀರ್ತಿ ಮಾರುತಿ ಯುವಕ ಮಂಡಲಕ್ಕಿದೆ. ದಯಾನಂದ ನಾಯಕರು ಈ ಬೆಳೆಸಿದಂಥ ಶ್ರೀ ಶಾರದೋತ್ಸವದ ಸಂದರ್ಭದಲ್ಲಿ ಈ ವರ್ಷದ ಜನ್ಮ ಶತಮಾನೋತ್ಸವದ ದತ್ತಿ ಪ್ರಶಸ್ತಿಯ ಯೋಗ್ಯರು ಅಂತ ತಿಳಿದು ನಾವು ಮಾರುತಿ ಜನಸೇವಾ ಸಂಘಕ್ಕೆ ಈ ಪ್ರಶಸ್ತಿಯನ್ನು ನೀಡುತ್ತಾ ಇದ್ದೇವೆ. ಅದರ ಅಧ್ಯಕ್ಷರು ದಯವಿಟ್ಟು ಆಸನವನ್ನು ಬಂದು ಸ್ವೀಕರಿಸಿ ನಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದ. ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲ ಇವರು ಧಾರ್ಮಿಕ ಸೇವೆ ಮಾತ್ರವಲ್ಲ, ಶೈಕ್ಷಣಿಕ, ಕ್ರೀಡೆ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸೇವೆಯನ್ನು ನಡೆಸಿಕೊಂಡು ಬರುತ್ತಿದ್ದು 77 ವರ್ಷಗಳಿಂದ ವೈಭವಯುತವಾಗಿ ಶಾರದೋತ್ಸವವನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ದಿವಂಗತ ದಯಾನಂದ ನಾಯಕರು ವಿಶೇಷವಾಗಿ ಮುಂಚೂಣಿಯಲ್ಲಿದ್ದು ನಡೆಸ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದರು. ಅವರ ನೆನಪಿಗಾಗಿ ದಿವಂಗತ ದಯಾನಂದ ನಾಯಕ್ ದತ್ತಿ ಪ್ರಶಸ್ತಿ ಪ್ರದಾನ ಇದೀಗ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ನಾಯಕ್ ದತ್ತಿ ಪ್ರಶಸ್ತಿ ಪ್ರದಾನ ಶ್ರೀ ಯಶವಂತ್ ಪಿ ಅಮೀನ್, ಅಧ್ಯಕ್ಷರು ಉಳ್ಳಾಲ ಮಗುವೀರ ಸಂಘ ರಿಜಿಸ್ಟರ್ಡ್ ಉಳ್ಳಾಲ. ಶ್ರೀ ಚಿದಾನಂದ ಗುರಿಕಾರರು, ಅಧ್ಯಕ್ಷರು ಶ್ರೀ ಭಗವತಿ ತೀಯ ಸಮಾಜ ಉಳ್ಳಾಲ. ಶ್ರೀ ನಂದನ್ ಮಲ್ಯ, ಅಧ್ಯಕ್ಷರು ಜಿಲ್ಲಾ ಯುವ ಮೋರ್ಚಾ BJP. ಅದೇ ರೀತಿ ಸಮಿತಿಯ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಶಾರದಾ ಮಹಿಳಾ ವೇದಿಕೆಯ ಅಧ್ಯಕ್ಷರು, ಗೌರವಾಧ್ಯಕ್ಷರು ಪ್ರೊಫೆಸರ್ ಗಿಲ್ರಾಜ್ ವೆಂಕಟಪ್ಪ, ಶ್ರೀ ನಾರಾಯಣ್ ನಾಯಕ್, ಎಲ್ಲ ಅತಿಥಿ ಗಣ್ಯರು ಈ ಒಂದು ದತ್ತಿ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾರೆ. ಈಗ ಶ್ರೀಮತಿ ರೇಣುಕಾ ಕಾಂಚನ್, ಗೌರವಾಧ್ಯಕ್ಷರು, ಶಾರದಾ ಮಹಿಳಾ ವೇದಿಕೆ ಉಳ್ಳಾಲ. ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲ, ಶ್ರೀ ಶಾರದಾ ಸೇವಾ ಟ್ರಸ್ಟ್ ಉಳ್ಳಾಲ. ದಿವಂಗತ ದಯಾನಂದ ನಾಯಕ್ ದತ್ತಿ ಪ್ರಶಸ್ತಿ. ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮದ ಉತ್ಥಾನಕ್ಕೆ ತಮ್ಮ ಬದುಕನ್ನೇ ಸಮರ್ಪಿಸಿದ ದಿವಂಗತ ದಯಾನಂದ ನಾಯಕ್ರವರು ಪೂಜ್ಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಉಳ್ಳಾಲದಲ್ಲಿ ಶ್ರೀ ಶಾರದೋತ್ಸವದ ಪರಂಪರೆಯ ರೂವಾರಿಯಾಗಿ ಸಮಾಜದ ಸಂಘಟನೆಗೆ ಮೇಲ್ಪಂಕ್ತಿಯನ್ನು ಹಾಕಿ ಜನಮಾನಸದಲ್ಲಿ ಅಮರರಾಗಿದ್ದಾರೆ. ಅಂತಹ ಉನ್ನತ ವ್ಯಕ್ತಿತ್ವದ ಹೆಸರಿನಲ್ಲಿ ಸ್ಥಾಪಿಸಲಾಗಿರುವ ದಿವಂಗತ ದಯಾನಂದ ನಾಯಕ್ ಜನ್ಮ ಶತಮಾನೋತ್ಸವದ ವರ್ಷದ ದತ್ತಿ ಪ್ರಶಸ್ತಿಯನ್ನು ಶಿಕ್ಷಣ, ಕ್ರೀಡೆ, ಸಾಂಸ್ಕೃತಿಕ, ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಮಹೋನ್ನತ ಕಾರ್ಯವನ್ನು ಮಾಡಿ ಕರ್ನಾಟಕ ರಾಜ್ಯೋತ್ಸವ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರವನ್ನು ಪಡೆದಿರುವ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ ಉಳ್ಳಾಲ ಹಾಗೂ ಮಾರುತಿ ಯುವಕ ಮಂಡಲ ರಿಜಿಸ್ಟರ್ ಉಳ್ಳಾಲ ಇವರಿಗೆ ನೀಡಿ ಗೌರವಿಸಲಾಗುತ್ತದೆ. ದೀನ, ದುಃಖಿತ, ಅಸಹಾಯಕ, ಅನಾಥ, ಅಶಕ್ತ, ಶೋಷಿತರ ಸೇವೆಯೇ ದೇವರ ಸೇವೆ ಎಂಬ ಧೋರಣೆಯೊಂದಿಗೆ ವಸತಿ, ವಿದ್ಯಾರ್ಥಿ ವೇತನ, ಅನಾರೋಗ್ಯ ಪೀಡಿತರಿಗೆ ಸಹಾಯಧನ, ಸಮಾಜದ ಗೌರವಾನ್ವಿತ ವ್ಯಕ್ತಿಗಳಿಗೆ ಸನ್ಮಾನ, ವಿದ್ಯಾನಿಧಿ ಮುಂತಾದವುಗಳ ಮೂಲಕ ಸಮಾಜ ಸೇವೆ ಮಾಡಿ ಮಾದರಿಯಾಗಿ ಮೂಡಿ ಬಂದಿರುವ ಈ ಸಂಸ್ಥೆಯು ತನ್ನ ಗುರಿ ಸಾಧಿಸುವಲ್ಲಿ ಯಶಸ್ಸು ಪಡೆಯಲಿ.
ಸಮಾಜವು ಗೌರವಾನ್ವಿತವಾದ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ ಮತ್ತು ಮಾರುತಿ ಯುವಕ ಮಂಡಲ ರಿಜಿಸ್ಟರ್ ಉಳ್ಳಾಲಕ್ಕೆ ಬೆಂಬಲವಾಗಿ ನಿಲ್ಲಲಿ ಎಂದು ಆಶಿಸುತ್ತಾ ಉಳ್ಳಾಲ ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿಯು ಶುಭವನ್ನು ಹಾರೈಸುತ್ತಿದೆ. ವಂದನೆಗಳು. ಪ್ರದಾನ ಮಾಡಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳ ಮಾತು. ಮೊದಲನೇದಾಗಿ ನಾನು ಶ್ರೀ ಯಶವಂತ್ ಪಿ ಅಮೀನ್, ಅಧ್ಯಕ್ಷರು ಉಳ್ಳಾಲ ಮಗುವೀರ ಸಂಘ ರಿಜಿಸ್ಟರ್ಡ್ ಉಳ್ಳಾಲ, ಇವರನ್ನು 2 ಮಾತುಗಳನ್ನು ಹೇಳಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಇವತ್ತು ಸಿದ್ಧಿದಾತ್ರೆಯ ಒಂದು ಉತ್ಸವವನ್ನು ನಾವು ಆಚರಣೆ ಮಾಡ್ತಿದ್ದೇವೆ. ವಿಶೇಷ ಮತ್ತು ವಿಶಿಷ್ಟವಾದಂಥ ಕಾರ್ಯಕ್ರಮ. ನನಗೆ ಅನಿಸುವಂಥದ್ದು, ಈ ವೇದಿಕೆ ನಮ್ಮ ಊರಿನ ಒಂದು ಎಲ್ಲ ಜನರನ್ನು ಒಂದು ಧಾರ್ಮಿಕ ಶ್ರದ್ಧೆಯಲ್ಲಿ, ಸಾಮಾಜಿಕ ಶ್ರದ್ಧೆಯಲ್ಲಿ ಮತ್ತು ರಾಷ್ಟ್ರ ಅಭಿಮಾನದಲ್ಲಿ ಕೊಂಡೊಯ್ಯುವಂಥ ವೇದಿಕೆಯನ್ನು ಅನಿಸುವಂಥದ್ದು. ಈ ವೇದಿಕೆಯ ಅಲ್ಲಿ ಉಪಸ್ಥಿತರಿರುವಂಥ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನನ್ನ ಸಹೋದರ ಶ್ರೀ ಭರತ್ ಕುಮಾರ್ ಉಲ್ಲಾಲ್ರವರೇ, ವೇದಿಕೆಯಲ್ಲಿ ಈಗಾಗಲೇ ದಿವಂಗತ ಉಳ್ಳಾಲ ದಯಾನಂದ ದತ್ತಿ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಮಾರುತಿ ಯುವಕ ಮಂಡಲ, ಮಾರುತಿ ಕ್ರಿಕೆಟ್ ಟ್ರಸ್ಟ್, ಮಾರುತಿ ಜನಸೇವಾ ಸಮಿತಿಯ ಅಧ್ಯಕ್ಷರಾದ ನನ್ನ ಸಹೋದರ ಸಂದೀಪ್ ಪುತ್ರನ್ರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ತಿಯಾ ಸಮಾಜದ ಹಾಗೂ ಚಿರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷರಾದಂಥ ಚಿದಾನಂದ ಅವರೇ, ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷರಾದ ಶ್ರೀಯುತ ನಂದನ್ ಮಲ್ಯ ಅವರೇ, ಹಿರಿಯರಾದಂಥ ಶ್ರೀಕರ್ ಕಿನಿ ಅವರೇ, ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಆಡಳಿತವನ್ನು ಚುಕ್ಕಾಣಿ ನೀಡಿದಂಥ ಹಿರಿಯರೇ, ಹಾಗೆಯೇ ಮಹಿಳಾ ವೇದಿಕೆಯ ಅಧ್ಯಕ್ಷರಾದಂಥ ಶ್ರೀಮತಿ ವಿಜಯ್ ಉಳ್ಳಾಲ್ರವರೇ, ಹಾಗೆಯೇ ಮಹಿಳಾ ವೇದಿಕೆಯ ಒಂದು ಮುಂಚೂಣಿಯಲ್ಲಿ ಕಾರ್ಯಪ್ರವೃತ್ತಿಯನ್ನು ಮಾಡ್ತಿರುವಂಥ ಶ್ರೀಯುತ ನನ್ನ ಸಹೋದರಿ ರೇಣುಕಾ ಕೆ ಕಾಂಚನ್ರವರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಈ ಶಾರದಾ ಉತ್ಸವ ಸಮಿತಿಯ ಅಭಿಮಾನಿಗಳೇ, ಶಾರದೆಯ ಭಕ್ತರೇ, ಹಿಂದೂ ಸಮಾಜದ ಹರಿಕಾರರೇ, ರಾಷ್ಟ್ರ ನಿರ್ಮಾಣವನ್ನು ತಮ್ಮ ಜೀವನದಲ್ಲಿ ಒಂದು ಮುಂದಕ್ಕೆ ಇಟ್ಟುಕೊಂಡು ಹೋಗುವಂಥ ಎಲ್ಲ ಶ್ರದ್ಧೆಯ ಮಾತೆಯರೇ, ಭಗಿನಿಯರೇ, ಶ್ರದ್ಧೆಯ ಮುದ್ದು ಮಕ್ಕಳೇ, ಶಾರದಾ ನಿಕೇತನದ ಈ ದತ್ತಿ ಪ್ರಶಸ್ತಿಯನ್ನು, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದ್ರೆ ಸರಿಸುಮಾರು 13 ವರ್ಷಗಳ ಕಾಲದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಶಾರದಾ ಉತ್ಸವ ನಡೆದದ್ದು ಕಾರ್ಯಕ್ರಮ ಹಿರಿಯರು, ಆ ಚೇತನಗಳು ಈಗಿಲ್ಲವರು, ಆ ಚೇತನಗಳು ಇದನ್ನು ನಿರ್ಮಿತ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಈ ಭಾಗದ ಒಂದು ಶಾರದೆಯ ಮುಖಾಂತರ ಧರ್ಮ ಜಾಗೃತಿ ಆಗಬೇಕು, ರಾಷ್ಟ್ರ ನಿರ್ಮಾಣದ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೆ ಆ ಹಿರಿಯರ ಮುಂಚೂಣಿಯಲ್ಲಿ ಇದ್ದುಕೊಂಡು ಮಾಡಿದ್ದಾರೆ. ಆ ಹಿರಿಯರ ಎಲ್ಲರನ್ನು ಸ್ಮರಿಸುವಂತಹ ದಿನ ಇದು ದತ್ತಿ ಪ್ರಶಸ್ತಿ ಅಂತ ಹೇಳಿದರೆ. ಆ ಹಿರಿಯರ ಜೊತೆಗೆ ಕೆಲಸ ಮಾಡಿದಂಥ ಶ್ರೀಯುತ ದಯಾನಂದ ನಾಯಕ ಉಲ್ಲಾಲ್, ದಿವಂಗತ ದಯಾನಂದ ನಾಯಕ ಉಲ್ಲಾಲ್ ನಮಗೆಲ್ಲರೂ ಪ್ರೇರಣಾ ಶಕ್ತಿ, ಸ್ಫೂರ್ತಿದಾಯಕವಾಗಿ ಕೆಲಸ ಮಾಡಿದವರು. ಹಾಗಾಗಿ ಅವರೊಂದು ಮಾತು ಪ್ರಾರಂಭ ಮಾಡಿದಕ್ಕಿಂತ ಮೊದಲು ಒಂದು ಘೋಷಣೆಯನ್ನು ಕೂಗ್ತಿದ್ದರು. ಅದೇನಂತ ಹೇಳಿದರೆ ಅದಕ್ಕೆ ನೀವೆಲ್ಲ ಧ್ವನಿಗೂಡಿಸಬೇಕು.
ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಶಾರದಾ ಮಾತಾ ಕಿ. ಹಾಗೆ ಶಾರದೆಯ ಮೂರ್ತಿಯನ್ನು, ಆ ಬಿಂಬವನ್ನು ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ತದನಂತರ ದಿನಗಳಲ್ಲಿ ಪೂಜೆಗಳ ಪುರಸ್ಕಾರಗಳನ್ನ ಮಾಡಿ ಈ ಭಾಗದಿಂದ ಶಾರದಾ ಮಾತೆಯ ವಿಜೃಂಭಣೆಯ ವೈಭವಪೂರ್ವಕ ಮೆರವಣಿಗೆಯ ಮುಖಾಂತರ ಸಮುದ್ರದಲ್ಲಿ ವಿಸರ್ಜನೆ ಮಾಡುವಂತಹ ವ್ಯವಸ್ಥೆಯೊಳಗೆ ದಯಾನಂದ ನಾಯಕರು ಈ ರೀತಿಯ ಘೋಷಣೆಗಳೊಂದಿಗೆ ನಮಗೆ ಸ್ಫೂರ್ತಿಯಾಗಿದ್ದರು. ನಮಗೆ ಅಷ್ಟು ಮಾತ್ರ ಗೊತ್ತಾದದ್ದು. ದಯಾನಂದ ನಾಯಕರು ಕೇವಲ ಶಾರದೋತ್ಸವ ಮಾಡ್ತಾರೆ, ಅಷ್ಟರಲ್ಲಿ ನಾವು ಚಿರಪರಿಚಿತರು. ದಯಾನಂದ ನಾಯಕರು ಅಷ್ಟು ಮಾತ್ರ ಸೀಮಿತರಲ್ಲ. ಶ್ರೀಯುತ ದಯಾನಂದ ನಾಯಕರು ಬೆಳೆದು ಬಂದಂತಹ ದಾರಿ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿದ್ದುಕೊಂಡು ತನ್ನ ಎಲ್ಲ ಜೀವನವನ್ನ ಪೂರ್ತಿಯಾಗಿ ದೇಶಕ್ಕಾಗಿ ಧರ್ಮಕ್ಕಾಗಿ ಸಮರ್ಪಣೆ ಮಾಡಿದಂಥ ಧೀಮಂತ ವ್ಯಕ್ತಿ. ಅದಕ್ಕಾಗಿ ಅವರ ಇವತ್ತು ಈ ಪ್ರಶಸ್ತಿಯನ್ನು ನೀಡ್ತಿದ್ದೇವೆ. ದಯಾನಂದ ನಾಯಕರು ಸಾಮಾನ್ಯ ವ್ಯಕ್ತಿ ಮಾತ್ರ ಅಲ್ಲ, ಅವರ ಒಂದು ಶಕ್ತಿ, ಈ ಭಾಗದ ಹಿಂದೂ ಸಮಾಜಕ್ಕೆ ಒಂದು ಶಕ್ತಿಯಾಗಿ, ರಾಷ್ಟ್ರ ನಿರ್ಮಿತ ಶಕ್ತಿಯಾಗಿ ಇಲ್ಲಿ ಮೆರೆದವರು. ಉಲ್ಲಾಲ ದಯಾನಂದ ನಾಯಕರು ನಮ್ಮಂಥ ಕಾರ್ಯಕರ್ತರನ್ನು ಬೆಳೆಸಿದ್ದಾರೆ. ಉಲ್ಲಾಲ ದಯಾನಂದ ನಾಯಕರು ನಮ್ಮಂಥ ಶ್ರದ್ಧೆಯ ಭಕ್ತರನ್ನು ಬೆಳೆಸಿದ್ದಾರೆ. ನಮಗಿನ್ನು ಇರುವಂಥ ಕೊರತೆಯನ್ನು ನೀಗಿದ್ದಾರೆ. ಈ ಮುಖಾಂತರವಾಗಿ ದಯಾನಂದ ನಾಯಕರನ್ನು ಗುಣಗಾನ ಮಾಡುವುದು ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸುತ್ತೆ ನನಗೆ. ಈ ವೇದಿಕೆಯಲ್ಲಿ ಶಾರದಾ ಉತ್ಸವ ಸಮಿತಿ ಅಂತೇಳಿ ಪ್ರಾರಂಭಗೊಂಡು ತದನಂತರ ದಿನಗಳಲ್ಲಿ ಟ್ರಸ್ಟಿಗಳಾಗಿ ಹಲವಾರು ವಿವಿಧ ಕಾರ್ಯಕ್ರಮಗಳ ಮುಖಾಂತರ ಜನಸ್ಪರ್ಶಿಯಾಗಿ ಜನರ ಹೃದಯವನ್ನು ಮುಟ್ಟುವ ರೀತಿಯಲ್ಲಿ ಈ ಶಾರದೋತ್ಸವ ಸಮಿತಿಯ ಎಲ್ಲ ವಿಭಾಗಗಳು ಬೇರೆ ಬೇರೆ ರೀತಿಯಲ್ಲಿ ವಿಭಾಗಗಳಲ್ಲಿ ಕೆಲಸ ಮಾಡಿಕೊಂಡು ಒಂದು ರಾಷ್ಟ್ರದಲ್ಲಿರುವಂಥ ಎಲ್ಲ ಜನಸಾಮಾನ್ಯರಿಗೆ ಕಣ್ಣೀರನ್ನು ಒರೆಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಿದೆ. ಸುಮಾರು 77ನೇ ವರ್ಷಕ್ಕೆ ಈ ಒಂದು ವೇದಿಕೆಯಲ್ಲಿ ಆಗುವಂಥ ಈ ಶಾರದೋತ್ಸವವನ್ನು ನನಗೆ ಅನಿಸುವಂಥದ್ದು, ಈ ಒಂದು ವೇದಿಕೆಯಲ್ಲಿ ಈ ಸಲ 100ನೇ ವರ್ಷ ದಯಾನಂದ ನಾಯಕರ ಶತಾಬ್ದಿ ಆಗುವಂಥದ್ದು. ಈ ಸಂದರ್ಭದಲ್ಲಿ ನನಗೆ ಈ ವೇದಿಕೆಯಲ್ಲಿ ಮಾತಾಡುವಂಥ ಅವಕಾಶ ನನ್ನ ಸೌಭಾಗ್ಯ ಅಂತ ನೆನೆಸ್ತೇನೆ ನಾನು. ಯಾಕಂತ ಹೇಳಿದರೆ ನಾನು ದಯಾನಂದ ನಾಯಕರನ್ನು ಅವತ್ತೇ ಗುರುವಾಗಿ ಸ್ವೀಕಾರ ಮಾಡಿದ್ದೇನೆ. ಒಂದು ಗುರುವಿನ ಒಂದು ಶತಾಬ್ದಿಯ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಮಾತಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿದ್ದು ನಾ ತಾಯಿ ಶಾರದೆ ನನಗೆ ಕರುಣಿಸಿದಂಥ ಒಂದು ವರ ಅಂತೇಳಿ ಆಲಿಸ್ತೇನೆ. ಹೆಚ್ಚು ಮಾತಾಡೋದು ಸರಿಯಲ್ಲ, ಸಮಯ ಅಲ್ಲ ಇದು. ಆದರೂ ಕೂಡ ಮಾರುತಿ ಜನಸೇವಾ ಸಂಸ್ಥೆಯ ಬಗ್ಗೆ ಹೇಳಬೇಕು. ನಮ್ಮ ಅಧ್ಯಕ್ಷರು ಅವರು ಮಾಡಿದಂಥ ಕೆಲ ವಿಚಾರಧಾರೆಗಳನ್ನು ಹೇಳ್ತಾ ಬಂದರು. ನಾನು ಹೇಳುವಂಥದ್ದು ಈ ಹಿಂದೆ ಅವರ ಒಂದು ಕಾರ್ಯಕ್ರಮದಲ್ಲಿ ಕೂಡ ಹೇಳಿದ್ದೇನೆ. ನದಿ ಮೂಲ ಮತ್ತು ಋಷಿಮೂಲವನ್ನು ಕೇಳಬಾರ್ದು ಅಂತ ಹೇಳ್ತಾರೆ. ನದಿ ಮೂಲ ಮತ್ತು ಋಷಿಮೂಲ ಯಾಕಂತ ಹೇಳಿದರೆ, ಒಂದು ನದಿ ಹುಟ್ಟುವ ಉಗಮ ಆಗುವಾಗ ನೋಡಿದರೆ ಇದು ಒಂದು ಸಣ್ಣ ಒಂದು ಓಯಸಿಸ್ ಥರ ಬರುವಂಥ ಈ ಚಿಲುಮೆ ಇಷ್ಟೊಂದು ದೊಡ್ಡ ಬೃಹತ್ತಾದ ನದಿ ಆಗಿದೆಯೋ ಅನ್ನೋ ನಮಗೆ ಸಂಶಯ ಬರ್ಬೋದು. ಒಬ್ಬ ಋಷಿಯನ್ನು ಕೇಳುವಾಗ, ಆತನ ಹುಟ್ಟಿನ ಬಗ್ಗೆ ಕೇಳುವಾಗ, ಅವನ ಪರಂಪರೆ ಬಗ್ಗೆ ಕೇಳುವಾಗ, ಇವನು ಇಷ್ಟು ದೊಡ್ಡ ಋಷಿಯ ವೇದಗಳನ್ನು ರಚನೆ ಮಾಡಿದಾನ, ವೇದವ್ಯಾಸರ ಬಗ್ಗೆ ಕೇಳ್ಬೋದು. ಆದರೆ ಅಂಥದ್ದೇ ರೀತಿಯಲ್ಲಿ ಈ ಮಾರುತಿ ಜನಸೇವಾ ಸಂಸ್ಥೆ ನಮ್ಮೊಳಗಿದ್ದು ಗೊತ್ತಿಲ್ಲದ ರೀತಿಯಲ್ಲಿ ಸಮಾಜದ ಕಾರ್ಯವನ್ನು ಮಾಡ್ತಿರುವಂಥದ್ದನ್ನು ನಾವೆಲ್ಲರೂ ಶ್ಲಾಘಿಸಬೇಕು. ಅದಕ್ಕಾಗಿ ದತ್ತಿ ಪ್ರಶಸ್ತಿ ಅವರಿಗೆ ಅವರ ಬಗಲಿಗೆ ಬಂದಿದೆ ಅನ್ನುವಂಥದ್ದನ್ನು ಹೇಳ್ತೇನೆ. ದತ್ತಿ ಪ್ರಶಸ್ತಿ ಸಾಮಾನ್ಯ ಎಲ್ಲರಿಗೂ ಕೊಡಲಿಲ್ಲ. ಆ ಲಿಸ್ಟ್ನಲ್ಲಿ ನೋಡಿ ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಯಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೋ ಅಂಥ ಸಂಸ್ಥೆಗಳನ್ನು ಗುರುತಿಸಿದೆ. ಆ ಗುರುತಿಸುವಾಗ ಕೂಡ ಅದು ಯಾರಿಗೆ ಸಲ್ಲಬೇಕು, ಆ ಯೋಗ್ಯರು ಯಾರಿದ್ದಾರೆ ಅವರನ್ನೆಲ್ಲ ಹುಡುಕಿಕೊಂಡು ಅದರಲ್ಲಿ 10-15 ಮಂದಿಯನ್ನು ಹುಡುಕಿಕೊಂಡು ಅದರಲ್ಲಿ ಒಂದನ್ನು ಆರಿಸಿಕೊಂಡು ಈ ದತ್ತಿ ಪ್ರಶಸ್ತಿಯನ್ನು ನೀಡುವಂಥದ್ದು ಈ ಶಾರದಾ ಉತ್ಸವ ಸಮಿತಿಯ ಒಂದು ಕಾರ್ಯಕ್ರಮವನ್ನು ನಾನು ಯಾವಾಗಲೂ ಶ್ಲಾಘಿಸಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳುತ್ತಾ, ವಿಶೇಷ ಮತ್ತು ವಿಶಿಷ್ಟ ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಅದೇ ರೀತಿ ನಾನು ಆಗ ಮಾತಾಡುವಾಗ ಬಹುಶಃ ನನ್ನ ಸಹೋದರ ಗಿರಿರಾಜರ ಹೆಸರು ಹೇಳಿಲ್ಲ, ಬಹುಶಃ ಗಿರಿರಾಜ್ ಅವರೇ, ಅವರು ಕೂಡ ಈ ಶಾರದಾ ನಿಕೇತನದಲ್ಲಿ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಬರ್ತಿರುವಾಗ, ದೂರದ ವಿದೇಶದಲ್ಲಿರುವಾಗಲೂ ತಮ್ಮ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಬಂದಿದ್ದೀರಿ. ನೀವು ಮತ್ತು ನಿಮ್ಮ ಕುಟುಂಬದ ಸಹಕಾರ ಶಾರದಾ ಈ ಉತ್ಸವ ಸಮಿತಿಗೆ ಇದ್ದದ್ದನ್ನು ಮತ್ತೆ ಶ್ಲಾಘನೆ ಮಾಡ್ತೇನೆ. ವಿಶೇಷವಾಗಿ ಇಂಥವರು ಯಾರೆಲ್ಲ ಇದ್ದಾರೆ ಸಮಾಜದಲ್ಲಿ ಇಂಥವರನ್ನು ಪ್ರೋತ್ಸಾಹಿಸುವಂಥ ಕೆಲಸಗಳು ನಮ್ಮ ಕಡೆಯಿಂದ ಆಗಲಿ, ಧರ್ಮದ ಜೊತೆಗೆ ರಾಷ್ಟ್ರ ನಿರ್ಮಾಣದ ಕೆಲಸಗಳಾಗಲಿ. ರಾಷ್ಟ್ರಕ್ಕೆ ಇನ್ನೀಗ ಆಪತ್ತು ಬರ್ತಿದೆ, ನೀವು ನೆನೆಸ್ಕೊಳ್ಬೇಡಿ. ನರೇಂದ್ರ ಮೋದಿ ಅವರು ಇದ್ದಾರೆ, ಏನು ಆಗುವುದಿಲ್ಲ ಅಂತ ನೆನೆಸ್ಕೊಳ್ಬೇಡಿ. ನರೇಂದ್ರ ಮೋದಿಯವರ ಯಾರು ವಿರೋಧಿಗಳಿದ್ದಾರೋ ಎಲ್ಲರೂ ರಾಷ್ಟ್ರ ವಿರೋಧಿಗಳು. ಯಾಕಂದರೆ ರಾಷ್ಟ್ರ ನಿರ್ಮಾಣದ ಕೆಲಸದಲ್ಲಿ ಹೋಗ್ತಿರ್ಬೇಕಾದ್ರೆ ಅದಕ್ಕೆ ಅಡ್ಡ ಹಾಕುವವರು ತುಂಬ ಮಂದಿ ಇದ್ದಾರೆ, ನಮ್ಮಲ್ಲಿ ಇದ್ದಾರೆ. ನಮ್ಮ
ಹಿಂದೂ ಅಂತ ಹೇಳುವವರು ತುಂಬ ಬಂದಿದ್ದಾರೆ. ಅವರಿಗೆ ಆ ತಾಯಿ ಸದ್ಬುದ್ಧಿಯನ್ನು ಕೊಡಲಿ, ರಾಷ್ಟ್ರ ನಿರ್ಮಾಣದಲ್ಲಿ ಅವರ ಪಾತ್ರವು ಬರಲಿ, ಮುಂದಕ್ಕೆ ರಾಷ್ಟ್ರ ವೈಭವದತ್ತವಾಗಲಿ, ರಾಮರಾಜ್ಯ ನಿರ್ಮಾಣ ಆಗಲಿ, ನಮ್ಮ ಶಾರದಾ ನಿಕೇತನದ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ, ನಾಲ್ಕು ನಡೆಯುವಂಥ ವಿಸರ್ಜನೆ ಮೆರವಣಿಗೆ ಯಶಸ್ವಿಯಾಗಲಿ, ಅಭೂತಪೂರ್ವವಾಗಲಿ ಅಂತ ಹೇಳುತ್ತಾ ಭಾರತ್ ಮಾತಾ ಕಿ. ಉಳ್ಳಾಲದ ಶ್ರೀ ಶಾರದೋತ್ಸವ ಒಂದು ಅನನ್ಯವಾದ ಕಾರ್ಯಕ್ರಮ. ಸ್ವಧರ್ಮಾಚರಣಂ ಶ್ರೇಯಃ ಪರಧರ್ಮೋ ಭಯಾವಹ. ನಮಗೆಲ್ಲರಿಗೂ ಸ್ವಧರ್ಮ ಆಚರಣೆಯೇ ಧ್ಯೇಯವಾಗಲಿ, ಸ್ವಧರ್ಮ ಆಚರಣೆಯೇ ಶ್ರೇಯಸ್ಸನ್ನು ತರಲಿ ಎಂಬ ಆಶಯದೊಂದಿಗೆ ಶಿಸ್ತಿನಿಂದ ನಡೆದುಕೊಂಡು ಬಂದಂತಹ ಉತ್ಸವದ ಈ ಸಂದರ್ಭದಲ್ಲಿ ಮಾತನಾಡಿ ನಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿದ ಶ್ರೀ ಯಶವಂತ್ ಪಿ ಅಮೀನ್, ಅಧ್ಯಕ್ಷರು ಉಳ್ಳಾಲ ಮಗುವೀರ ಸಂಘ ರಿಜಿಸ್ಟರ್ಡ್ ಉಳ್ಳಾಲ, ಇವರಿಗೆ ವಂದನೆಗಳು. ಶ್ರೀಯುತ ನಂದನ್ ಮಲ್ಯ, ಅಧ್ಯಕ್ಷರು ಜಿಲ್ಲಾ ಯುವ ಮೋರ್ಚಾ BJP, ಇವರು ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದೋತ್ಸವ ಸಮಿತಿ ಉಳ್ಳಾಲ ಇದರ 77ನೇ ಶಾರದೋತ್ಸವದ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಭರತ್ ಕುಮಾರ್ ಉಳ್ಳಾಲ್ ಅವರೇ, ಚಿದಾನಂದ್ ಗುರಿಕಾರ್ ಅವರೇ, ಮಿತ್ರರಾದಂಥ ಯಶವಂತ್ ಅಮೀನ್ ಅವರೇ, ಹಿರಿಯರಾದಂಥ ಶ್ರೀಕರ್ ಕಿನಿ ಅವರೇ, ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಎಲ್ಲ ಹಿರಿಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಸಮಾಜ ಬಾಂಧವರೇ, ಕೆಟ್ಟ ಶಕ್ತಿಗಳ ವಿರುದ್ಧ ಒಳ್ಳೆತನದ ಗೆಲುವನ್ನೇ ನಾವು ನವರಾತ್ರಿ ಅಂತ ಆಚರಿಸ್ತೇವೆ. 9 ದಿನಗಳ ಕಾಲ ರಾಕ್ಷಸ ಮಹಿಷಾಸುರನ ವಿರುದ್ಧ ಹೋರಾಡಿ ಅವನನ್ನು ಸಂಹಾರ ಮಾಡಿದಂಥ ಸಮಯ ಇದಾದರೆ ಇದೇ ಅಶ್ವಿನ ಮಾಸದಲ್ಲಿ ಬಹುಶಃ ಪ್ರಭು ಶ್ರೀರಾಮನ ಚಂದ್ರನು ರಾವಣನ ಸಂಹಾರ ಮಾಡಿದರು. ಈ 9 ದಿನಗಳ ಕಾಲ ನಾವು ದುರ್ಗೆಯರ ಆರಾಧನೆಯನ್ನು ಮಾಡಿ ನಾಳೆ ವಿಜಯದಶಮಿಯನ್ನು ನಾವು ಆಚರಣೆ ಮಾಡಲಿಕ್ಕಿದ್ದೇವೆ. ವಿಜಯದಶಮಿ ಅಂತ ಹೇಳಿದರೆ ಪಾಂಡವರು ಕೌರವರ ಮೇಲೆ ಯುದ್ಧವನ್ನು ಸಾರಿ ಗೆಲುವನ್ನು ಸಾಧಿಸಿದಂಥ ದಿನ. ಬಹುಶಃ ಎಲ್ಲ ಹಿಂದೂ ಆಚರಣೆಗಳಲ್ಲಿ ಒಂದು ವಿಶೇಷತೆ ಇದೆ. ಈಗಾಗಲೇ ಯಶವಂತ್ ಸ್ವಾಮಿನವರು ನಮ್ಮ ದೇಶದ ಬಗ್ಗೆ ಮಾತನಾಡಿದರು. ಬ್ರಿಟಿಷರು ನಮ್ಮ ದೇಶವನ್ನು ಆಳಬೇಕಾದ್ರೆ ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ನಮ್ಮ ದೇಶವನ್ನು ಒಡೆಯುವಂಥ ಕೆಲಸ ಮಾಡಿದರು. ಆಗ ಬಾಲ್ ಗಂಗಾಧರ್ ತಿಲಕ್ ಅವರು ಸ್ವತಂತ್ರ ಹೋರಾಟಕ್ಕೋಸ್ಕರ ಹಿಂದೂ ಸಮಾಜ ಒಂದಾಗಬೇಕು, ಈ ದೇಶ ಒಂದಾಗಬೇಕಂತ ಹೇಳಿ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದರು. ಆ ಸಾರ್ವಜನಿಕ ಗಣೇಶೋತ್ಸವದಿಂದ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಯಿತು. ಸ್ವಾತಂತ್ರ್ಯ ಹೋರಾಟದ ಮೂಲಕ ನಮಗೆ ಸ್ವಾತಂತ್ರ್ಯ ದೊರಕಿತ್ತು. ಅದೇ ರೀತಿ ಈ ಶಾರದೋತ್ಸವದ ಸಂದರ್ಭದಲ್ಲಿ ಹಿಂದೂ ಸಮಾಜ ಇವತ್ತೊಂದು ಸಂಕಲ್ಪವನ್ನು ಮಾಡುವಂಥ ಅಗತ್ಯ ಇದೆ. ಇವತ್ತು ನೋಡಿದರೆ ಈ ದೇಶದಲ್ಲಿ ಹಿಂದೂ ವಿರೋಧಿ ಶಕ್ತಿಗಳು ನಮ್ಮನ್ನು ಮತ್ತೊಮ್ಮೆ ಜಾತಿಯ ಆಧಾರದಲ್ಲಿ ಒಡೆಯುವಂಥ ಒಂದು ಪ್ರಯತ್ನ ಈ ದೇಶದಲ್ಲಿ ನಡೀತಾ ಇದೆ. ಹಿಂದೂ ಧಾರ್ಮಿಕ ಆಚರಣೆಯನ್ನು ತಡಿಬೇಕು, ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಕಂತ ಹೇಳುವಂಥ ಒಂದು ದೊಡ್ಡ ಷಡ್ಯಂತ್ರ ಈ ದೇಶದಲ್ಲಿ ನಡೀತಾ ಇದೆ. ಹಿಂದೂಗಳ ಹಬ್ಬಗಳಲ್ಲಿ ಪಟಾಕಿಯನ್ನು ಸಿಡಿಸಬಾರ್ದು, ಹಿಂದೂಗಳು ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ವಿಶೇಷವಾದಂಥ ಒಂದು ಪರ್ಮಿಷನ್ ತಗೊಳ್ಬೇಕು. ಇಂಥ ಎಲ್ಲ ಸಂಗತಿಗಳು ಈ ದೇಶದಲ್ಲಿ ನಡೀತಾ ಇದೆ. ನಿನ್ನೆ ಪಕ್ಕದ ಮೊಗವೀರ ಪಟ್ಟಣದಿಂದ ಒಂದು ಕರೆ ಬರ್ತದೆ. ಹಲವಾರು ವರ್ಷಗಳಿಂದ ಆಚರಣೆ ಮಾಡ್ತಾ ಬಂದಿರುವಂಥ ಶಾರದೋತ್ಸವದಲ್ಲಿ DJ ಸಿಸ್ಟಮ್ ಅಳವಡಿಸಬಾರ್ದು ಅಂತ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಂದು ನೋಟಿಸ್ ಬರ್ತದೆ ಅಂತ. ಇದು ಯಾವ ದೇಶದಲ್ಲಿ ನಾವು ಇದ್ದೇವೆ ಅಂತ ಇವತ್ತು ನಾವು ಸ್ವಲ್ಪ ಆಲೋಚನೆ ಮಾಡಬೇಕಂತ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಬಹುಶಃ ಹಿಂದೂ ಸಮಾಜದ ತೋರಿಸಿದಂಥ ತಾಳ್ಮೆ ಇದಕ್ಕೆ ಕಾರಣ ಆಗಿರ್ಬೋದು ಅಂತ ನಾವು ಇವತ್ತು ಯೋಚನೆ ಮಾಡಬೇಕು. ನಮ್ಮ ಸಮಾಜದಲ್ಲಿ ನಮ್ಮ ದೇವರಿಗಾದಂಥ ಅಪಮಾನವನ್ನು ನಾವು ಬಹಳ ತಾಳ್ಮೆಯಿಂದ ನಾವು ಸಹಿಸ್ಕೊಳ್ತೇವೆ. ಬಹುಶಃ ತಿರುಪತಿಯಲ್ಲಿ ಆ ಲಾಡುವಿನ ವಿಷಯದಲ್ಲಿ ಆದಂಥ ಬೇರೆ ಯಾವುದಾದ್ರೂ ಒಂದು ಸಮಾಜದಲ್ಲಿ ನಡೆದಿದ್ರೆ ಯಾವ ರೀತಿಯಲ್ಲಿ ಗಲಭೆಗಳು ಆಗ್ತಾ ಇತ್ತಂತ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಇಲ್ಲೋ ಒಂದು ಕಡೆಯಲ್ಲಿ ಹಿಂದೂಗಳು ಬಹಳಷ್ಟು ತಾಳ್ಮೆಯಿಂದ ನಾವು ಎಲ್ಲವನ್ನು ಸಹಿಸ್ಕೊಳ್ತಿದ್ದೀವಿ ಅಂತ ಹೇಳುವಂಥದ್ದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆದರೆ ಇವತ್ತು ಹಿಂದೂ ಸಮಾಜ ಒಂದು ಸಂಕಲ್ಪವನ್ನು ಮಾಡಬೇಕಾಗಿದೆ. ಉಳ್ಳಾಲ ದಯಾನಂದ ನಾಯಕರಂಥ ಒಬ್ಬ ವೀರ ಪುರುಷ ಹುಟ್ಟಿನಂಥ ಒಂದು ಮಣ್ಣಿನಲ್ಲಿ ನಾವು ಇವತ್ತಿದ್ದೇವೆ.
ಇವತ್ತು ಈ ಭಾಗದಲ್ಲಿ ನಾವು ಒಂದು ಸಂಕಲ್ಪವನ್ನು ಮಾಡಬೇಕು. ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬರು ಜಾತಿ ಮತ ಭೇದ ಮೇಲು ಕೀಳು ಎಂಬ ಭಾವನೆಯನ್ನು ಬಿಟ್ಟು ಹಿಂದೂಗಳಿಗಿರುವಂಥ ಒಂದೇ ದೇಶ, ಅದು ಭಾರತ ದೇಶ. ಈ ದೇಶದಲ್ಲಿ ಹಿಂದುತ್ವ ಉಳಿಬೇಕಾದ್ರೆ ನಮ್ಮ ಮುಂದಿನ ಪೀಳಿಗೆಗಳು ನಮ್ಮ ಆಚರಣೆಗಳನ್ನು ಮುಂದಕ್ಕೂ ಮಾಡಬೇಕಂತ ಹೇಳಿದರೆ ಇವತ್ತು ಹಿಂದೂ ಸಮಾಜ ಎಲ್ಲವನ್ನು ಜಾತಿ ಧರ್ಮ ಭೇದ ಎಲ್ಲವನ್ನು ಮರೆತು ನಾವು ಒಟ್ಟಾಗಿ ಈ ಹಿಂದೂ ವಿರೋಧಿ ಶಕ್ತಿಗಳೇನಿದ್ದಾವೆ, ನಮ್ಮ ಆಚರಣೆಗಳನ್ನು ನಿಲ್ಲಿಸುವಂಥ ಶಕ್ತಿಗಳು, ನಮ್ಮ ಯುವಕರನ್ನು ದುಶ್ಚಟಕ್ಕೆ ಬಲಿ ಮಾಡಿ ನಮ್ಮ ಮುಂದಿನ ಪೀಳಿಗೆಯನ್ನು ಹಾಳು ಮಾಡುವಂಥ ಈ ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಡಲು ಹಿಂದೂ ಸಮಾಜ ಒಟ್ಟಾಗಬೇಕಂತ ಹೇಳುವಂಥ ಸಂಕಲ್ಪ ನಾವೆಲ್ಲ ಮಾಡಬೇಕಂತ ಹೇಳುತ್ತಾ ನಿಮ್ಗೆಲ್ರಿಗೂ ವಿಶೇಷವಾಗಿ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಯಾರ ಕೈಯಲ್ಲಿ ಕ್ಷಮೆ ಎಂಬ ಶಸ್ತ್ರವಿದೆಯೋ ಆತನನ್ನು ದುರ್ಜನರು ಏನೂ ಮಾಡಲಾರರು. ಸತ್ಯಮೇವ ಜಯತೆ ನಾನೃತಂ ಎಂಬ ಆಶಯದೊಂದಿಗೆ ಮಾತನಾಡಿರುವಂತಹ ಶ್ರೀ ನಂದನ್ ಮಲ್ಯ ಅಧ್ಯಕ್ಷರು, ಜಿಲ್ಲಾ ಯುವ ಮೋರ್ಚಾ BJP, ಇವರಿಗೆ ಸಮಿತಿಯ ಸರ್ವರ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ಈ ವೇದಿಕೆಯಲ್ಲಿ ಸನ್ಮಾನ ಡಾಕ್ಟರ್ ಅರುಣ್ ಉಳ್ಳಾಲ್ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರನ್ನು ಗೌರವಯುತವಾಗಿ ನಾನು ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಬಗ್ಗೆ ಮಾತನಾಡಲಿದ್ದಾರೆ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರನ್ನು ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಪ್ರಧಾನ ಕಾರ್ಯದರ್ಶಿ ಶ್ರೀ ಪಶುಪತಿ ಉಳ್ಳಾಲ್ ಇವರು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಇಂದಿನ ಕುಣಿತ ಭಜನೆ ಸ್ಪರ್ಧೆಯನ್ನು ಈ ಒಂದು ಶಾರದಾ ಉತ್ಸವದ ಸಂದರ್ಭದಲ್ಲಿ ಸಂಯೋಜಿಸಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರು. ನಡೆದಂತಹ ಕುಣಿತ ಭಜನಾ ಸ್ಪರ್ಧೆಯ ವಿಜೇತರಿಗೆ ಈ ವೇದಿಕೆಯಲ್ಲಿ ಬಹುಮಾನವನ್ನು ನೀಡಲಿಕ್ಕಿದ್ದೇವೆ. ಬಹುಮಾನ ವಿಜೇತರ ಪಟ್ಟಿಯನ್ನು ಶ್ರೀಮತಿ ಚಿತ್ರಾ ಜಗನ್ನಾಥ್ ಇವರು ಓದಿ ಹೇಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ಬಹುಮಾನ ವಿತರಣೆ ಕುಣಿತ ಭಜನಾ ಸ್ಪರ್ಧೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೆ ನಿತ್ಯಂ ವಿದ್ಯಾದಾನಂ ಚ ದೇಹಿ ಮೇ. 77ನೇ ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವದ ಈ ಸುಸಂದರ್ಭದಲ್ಲಿ ಕೈಗೊಂಡಿರುವಂತಹ ಒಂದು ಅತ್ಯುತ್ತಮ ಕಾರ್ಯಕ್ರಮ ಎಂದರೆ ಕುಣಿತ ಭಜನಾ ಸ್ಪರ್ಧೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಒಟ್ಟು 8 ತಂಡಗಳು ಭಾಗವಹಿಸಿರುವರು. ಪ್ರತಿಯೊಂದು ತಂಡವು ಬಹಳ ಅಚ್ಚುಕಟ್ಟಾಗಿ ಅತ್ಯುತ್ತಮವಾಗಿ ಕುಣಿತ ಭಜನೆ ಸೇವೆಯನ್ನು ನಡೆಸಿಕೊಟ್ಟಿದ್ದಾರೆ ಎಂದು ಹೇಳಲು ನನಗೆ ತುಂಬ ಸಂತೋಷವಾಗುತ್ತದೆ. ನೆರೆದಿರುವಂತಹ ಎಲ್ಲರ ಮನದಲ್ಲೂ ಭಕ್ತಿ ಭಾವವನ್ನು ತುಂಬಿಸಿ ಎಲ್ಲರ ಮನವನ್ನು ತಣಿಸಿದ್ದಾರೆ. ನಮ್ಮ ಧರ್ಮದ ಸಂಸ್ಕೃತಿಯನ್ನು ಎತ್ತಿ ಹಿಡಿದಿದ್ದಾರೆ. ಈ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಗೌರವಯುತರಾದ ನೆಚ್ಚಿನ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರು ಬಹಳ ಅಚ್ಚುಕಟ್ಟಾಗಿ ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು, ಧನ್ಯವಾದಗಳು. ಹಾಗೆಯೇ ತೀರ್ಪುಗಾರರಾದ ಶ್ರೀ ಶೈಲೇಶ್ ಸಾಣೂರು ಮತ್ತು ಶ್ರೀ ಸಚಿತ್ ನಂದಳಿಕೆ ಇವರಿಗೆ ಇವರು ಸ್ಪರ್ಧೆಗಳ ಪ್ರತಿಯೊಂದು ಅಂಶವನ್ನು ಅಚ್ಚುಕಟ್ಟಾಗಿ ಗುರುತಿಸಿ ಅವರು ತಮ್ಮ ತೀರ್ಪನ್ನು ನೀಡಿರುತ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ತಿಳಿಸುತ್ತಾ, ಮೊದಲಿಗೆ ಶ್ರೀ ಶೈಲೇಶ್ ಸಾಣೂರು ಇವರು ವೇದಿಕೆಗೆ ಬಂದು ಗೌರವಪೂರ್ವಕವಾದ ಸ್ಮರಣಿಕೆ ಹಾಗೂ ಪ್ರಶಸ್ತಿ ಪತ್ರವನ್ನು
ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಕುಣಿತ ಭಜನಾ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನವನ್ನು ಶ್ರೀ ದುರ್ಗಾ ಕುಣಿತ ಭಜನಾ ತಂಡ ಇವರು ತಮ್ಮದಾಗಿಸಿಕೊಂಡಿದ್ದಾರೆ ಎಂದು ಹೇಳಲು ನನಗೆ ತುಂಬಾ ಸಂತೋಷವಾಗುತ್ತದೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಶ್ರೀ ದುರ್ಗಾ ಕುಣಿತ ಭಜನಾ ತಂಡದವರು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅವರಿಗೆ ಸ್ಮರಣಿಕೆ ಹಾಗೂ ಪ್ರಶಸ್ತಿ ಪತ್ರವನ್ನು ಶ್ರೀ ನಂದನ್ ಮಲ್ಯರವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಈ ಕುಣಿತ ಭಜನಾ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ದ್ವಿತೀಯ ಸ್ಥಾನವನ್ನು ಶ್ರೀ ರಾಮಾಂಜನೇಯ ಭಜನಾ ತಂಡ ಗುಡ್ಡುಪಾಲು ಕೊಣಾಜೆ ಇವರು ತಮ್ಮದಾಗಿಸಿಕೊಂಡಿದ್ದಾರೆ. ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು. ಅವರಿಗೆ ಶ್ರೀ ಗಿಲ್ರಾಜ್ ಅವರು ಸ್ಮರಣಿಕೆ ಹಾಗೂ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ರಾಮಾಂಜನೇಯ ತಂಡದವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅತ್ಯುತ್ತಮ ಸೇವೆಯನ್ನು ನೀಡಿ ಸಮಾಧಾನಕರ ಬಹುಮಾನವನ್ನು ತಮ್ಮದಾಗಿಸಿಕೊಂಡಿರುವ ತಂಡಗಳು ಒಬ್ಬೊಬ್ಬರಾಗಿ ಬಂದು ಸ್ಮರಣಿಕೆ ಹಾಗೂ ಪ್ರಶಸ್ತಿ ಪತ್ರ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಶಾರದಾ ಕುಣಿತ ಭಜನಾ ತಂಡ ಉಳ್ಳಾಲ ಪ್ರೊಫೆಸರ್ ಗಿಲ್ರಾಜ್ ಇವರು ಅವರಿಗೆ ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಪ್ರಥಮ ಸಹಾನಿ. ದ್ವಿತೀಯ ಶ್ರುತಾಂಜನ್. ಬಹುಮಾನ ಇದೆ. ಎಲ್ಲ ಮಕ್ಕಳು ಸ್ಟೇಜಿಯ ಬಲಭಾಗದಲ್ಲಿ ಬಂದು ನಿಲ್ಲಬೇಕಾಗಿ ವಿನಂತಿ. ತೃತೀಯ ನಕ್ಷ ಮತ್ತು ಶ್ಲೋಕ ಎಸ್. ತೃತೀಯ ನಕ್ಷ. ತೃತೀಯ ನಕ್ಷ. ಮತ್ತು ತೃತೀಯ ಬಹುಮಾನವನ್ನು ಇಬ್ಬರು ಪಡೆದುಕೊಂಡಿದ್ದಾರೆ. ಶ್ಲೋಕ ಎಸ್. ಶ್ಲೋಕ ಎಸ್. ತೃತೀಯ ಒಂದರಿಂದ ಮೂರನೇ ತರಗತಿ ಛದ್ಮವೇಷ ಸ್ಪರ್ಧೆ. ಪ್ರಥಮ ಧ್ಯಾನ್ ಶೆಟ್ಟಿ. ಪ್ರಥಮ ಧ್ಯಾನ್ ಶೆಟ್ಟಿ. ಒಂದರಿಂದ ಮೂರನೇ ತರಗತಿ ಪ್ರಥಮ ಧ್ಯಾನ್ ಶೆಟ್ಟಿ. ದ್ವಿತೀಯ ಸಾನಿಯಾ ಶ್ರೀ. ಪ್ರಥಮ. ದ್ವಿತೀಯ ಸಾನಿಯಾ ಶ್ರೀ. ತೃತೀಯ ದಾನ್ವಿ ಜಯನ್ ಬಂಗೇರ. ತೃತೀಯ ದಾನ್ವಿ ಜಯನ್ ಬಂಗೇರ. ತೃತೀಯ. ನಾಲ್ಕರಿಂದ ಐದನೇ ತರಗತಿ ಪ್ರಥಮ ನೈದಿಕ ಎಸ್. ಪ್ರಥಮ ನೈದಿಕ ಎಸ್. ದ್ವಿತೀಯ ನಕ್ಷತ್ರ ಎನ್. ದ್ವಿತೀಯ ನಕ್ಷತ್ರ ಎನ್. ದ್ವಿತೀಯ ನಕ್ಷತ್ರ ಎನ್. ತೃತೀಯ ಆರಾಧ್ಯ ಎಸ್ ಉಲ್ಲಲ್. ತೃತೀಯ ಆರಾಧ್ಯ ಎಸ್ ಉಲ್ಲಲ್. LKG ವಿಭಾಗ ಡ್ರಾಯಿಂಗ್ ಪ್ರಥಮ ಪ್ರಣವ್ ಎಂ. ಪ್ರಥಮ ಪ್ರಣವ್ ಎಂ. ದ್ವಿತೀಯ ಶ್ಲೋಕ ಎಸ್. ದ್ವಿತೀಯ ಶ್ಲೋಕ ಎಸ್. ತೃತೀಯ ಅಗಸ್ತ್ಯ. ದ್ವಿತೀಯ ಶ್ಲೋಕ ಎಸ್. ತೃತೀಯ ಅಗಸ್ತ್ಯ. UKG ವಿಭಾಗ ಡ್ರಾಯಿಂಗ್ ಪ್ರಥಮ ಶರದಿ ಪುತ್ರನ್. ಫಸ್ಟ್ ಪ್ಲೇಸ್ ಗೋಸ್ ಟು ಶರದಿ ಪುತ್ರನ್. ಥರ್ಡ್ ಪ್ಲೇಸ್. First singing competition. First Vihar P Shetty. Vihar P Shetty. First Vihar P Shetty. Second Yashika Vinod Shetty. Second Yashika Vinod Shetty. Tritiya Daksh Naksha S Putran. ಇನ್ನೋರ್ವರು ಅಥರ್ವ ರೋಹಿತ್. ಥರ್ಡ್ ಅಥರ್ವ ರೋಹಿತ್. ಫಸ್ಟ್ ಸ್ಟ್ಯಾಂಡರ್ಡ್ ಡ್ರಾಯಿಂಗ್ ಫಸ್ಟ್ ಪ್ಲೇಸ್ ಗೋಸ್ ಟು ಹಿಮಾಂಶು ಕೃಷ್ಣ ಅಮ್ಮಣ್ಣಯ್ಯ. ಹಿಮಾಂಶು ಕೃಷ್ಣ ಅಮ್ಮಣ್ಣಯ್ಯ. ಸೆಕೆಂಡ್ ಪ್ಲೇಸ್ ರಿಷಬ್ ಯು ಬಂಗೇರ. ತೃತೀಯ ದಿತ್ಯ ಜಿ ಬಂಗೇರ. ದಿತ್ಯ ಜಿ ಬಂಗೇರ. Singing competition
ಫಸ್ಟ್ ಆರವ್ ಎ ಪುತ್ರನ್. ಆರವ್ ಎ ಪುತ್ರನ್. ಸೆಕೆಂಡ್ ದೀಕ್ಷಾ. ಸೆಕೆಂಡ್ ದೀಕ್ಷಾ. ತೃತೀಯ ದಿತ್ಯ ಜಿ ಬಂಗೇರ. ದಿತ್ಯ ಜಿ ಬಂಗೇರ. ಸೆಕೆಂಡ್ ಸ್ಟ್ಯಾಂಡರ್ಡ್ ಡ್ರಾಯಿಂಗ್. ಫಸ್ಟ್ ಪ್ರತೀಶಾ KJ. Second standard drawing. First Pratisha KJ. Second Sanvi P Sanil. Sanvi P Sanil. Tritiya Shri S Bangera. Tritiya. प्रत्युष पकला. शारदा विद्यानिधि. Singing competition. First Adya P. Second standard singing. First place Adya P. Second Mahit P Ullala. Second Mahit P. Tritiya, third place goes to Shri and Tashri. Shri Bhagadashri. Third ಇನ್ನೊಬ್ಬರು ಇದ್ದಾರೆ Tashri. Third standard drawing. First Vihan Nitin Ullala. Vihan Nitin Ullala. Second Chirayu A Suvarna. Second Chirayu A Suvarna. Third Adya Lakshmi CS. Third Adya Lakshmi CS. Singing competition third standard. First place goes to Namasya. Namasya. First place. Second place Riddhit P Shetty. Third place Ritvi. Second. Third place goes to Ritvi. Fourth standard drawing. First place goes to Nirvidi Ullala. Second place Himani Vai Ullala. Second place Himani. Third Chaitanya AS. Third Chaitanya AS and Nakshatra Joyland School. Fourth standard singing. First place goes to Shri. First place goes to Shri. Second place goes to Nakshatrayan and Diyanshi. Second place goes to Nakshatrayan and Diyanshi. Nakshatrayan. Third place goes to Yakshita PS. Yakshita and Viditi N.
Fifth standard drawing, first place goes to Shriya S. Suvarna. Shriya S. Suvarna. Second place goes to Adya K. Second place goes to Adya K. Third, Tanishka Padiyar. Third place goes to Tanishka Padiyar. Ayush Kotyan. Ayush Kotyan. ಬಹುಮಾನ ನೀಡಿದ ಶ್ರೀಕರಗಿನಿ ಅವರಿಗೆ ಧನ್ಯವಾದ. ಗೀತಾ ವಿ ಉಲ್ಲಾಲ್ ಅವರು ಬಹುಮಾನವನ್ನು ನೆರವೇರಿಸಬೇಕಾಗಿ ವಿನಂತಿ. Singing competition 5th standard. First place goes to Adya K. Second place goes to Purvika Ravindra. Purvika Ravindra. Third place goes to Prajwalyan. Prajwalyan. Purana Kate, first place goes to Pradyumna. Rangoli, first place goes to Utsavi. Rangoli, first place goes to Utsavi. Second place goes to Kunal. Third place goes to Tavish. Second place goes to Kunal. Third place goes to Tavish and Pradyumna. Third. Kaibara Prathama Pradyumna. Second, Purvi Ravishankar. Purvi Ravishankar. Third place, Shriya S. Suvarna. Shriya S. Suvarna. Sixth standard drawing. First place goes to Pragyan Pakala. Second place, Danvi. Tritiya Diya. Dvitiya Danvi. Singing competition, first place goes to Naman Malyam. Naman Malyam. Second place goes to Tapasya Yachu. Tapasya Yachu. Third place goes to Sannidhi. Third place goes to Sannidhi. Purana Kate, 6th standard. First place goes to Takshak Acharya. Takshak Acharya. Second place goes to Mandira. Mandira. Third place, Moksha. Second. Third place, Moksha. Rangoli, first place, Rakesh. Rangoli, first place goes to Rakesh. Second place goes to Yashika. Third place goes to Rachana Shri. Yashika ne? Kaibara Prathama Yashika R. Kaibara Prathama Yashika R.
ದ್ವಿತೀಯ ಧ್ರುವಿ. ದ್ವಿತೀಯ ಧ್ರುವಿ. ತೃತೀಯ ತಕ್ಷಕಾಚಾರ್ಯ. ತೃತೀಯ ತಕ್ಷಕಾಚಾರ್ಯ. 7th ಸ್ಟ್ಯಾಂಡರ್ಡ್ ಪ್ರಥಮ ಸನ್ನಿಧಿ. ಡ್ರಾಯಿಂಗ್ ಕಾಂಪಿಟೇಷನ್ ಸನ್ನಿಧಿ. ದ್ವಿತೀಯ ಪ್ರೀತಮ್ ರಾಜ್ ಶೆಟ್ಟಿ. ದ್ವಿತೀಯ ಪ್ರೀತಮ್ ರಾಜ್ ಶೆಟ್ಟಿ. ತೃತೀಯ ಸಿಂಚನಾ ಜಗದೀಶ್. ತೃತೀಯ ಸಿಂಚನಾ ಜಗದೀಶ್ and Aditi. Aditi ate. Third away. Singing competition 6th standard. First place goes to Sukanya S. Sukanya S. Second place goes to Manasvi Kotyan. Second place goes to Manasvi Kotyan. Seventh standard Rangoli. First place goes to Shreya JP. Shreya JP. Second place goes to Anya. Third, Aditi. Third, Aditi. Purana Kate, Prathama Anya. Purana Kate, Prathama Anya. Second, Samartha A. Second, Purana Kate, Samartha. Handwriting. First place goes to Sannidhi P. Sannidhi P. Second place, Tashvi V. Kotyan. Third, Tanmay. Handwriting first place goes to Sannidhi P. Second, Tashvi V. Kotyan. Third, Tanmay. Eighth standard drawing first place goes to Ritisha R. Ullala. Ritisha R. Ullala. Second, Tripti B.R. Second, Tripti B.R. Third, Ansika C. Suvarna. Ansika C. Suvarna. Rangoli, first Aditi. Rangoli, first Aditi. Second, Ritisha R. Ullala. Second, Ritisha R. Ullala. Third, Priyanka. Third, Priyanka. Handwriting, first place, Aditi HK. Aditi HK. Second, Yashika MJ. Yashika MJ. Third, Chinmay S. Third, Chinmay S. Bhagavad Gita Kantapata. First place goes to Sanvi B. Sanvi B. Second, Suraj Vasishta. Bhashana Spardhe 8th. First place goes to Bidisha. First
First place goes to Bidisha. Second, Aditi HK. Third, Ansika C. Suvarna. Ansika C. Suvarna. Ninth standard. First place goes to drawing, Kirtan. First place goes to Kirtan, 9th standard drawing. Second place goes to Vianney Salian. Third, Prayag G. Kottari. Bhagavad Gita Kantapata, first place goes to Prayag G. Kottari. Second place, Sanskrit P. Dev. Bhashana, first place goes to Vianney Salian. Second, Prayag G. Kottari. Third, Advika. Vianney Salian. Prayag G. Kottari. Third, Advika. Handwriting first, Kritika Putra Ullala. Second place goes to Kritika Putra Ullala. Third, Tanushri S. Kritika Putra Ullala. Tanushri S. Rangoli first place goes to Kritika. Rangoli first place goes to Kritika. Second place goes to Nishmita. Second place goes to Nishmita. Second. Third, Rachita and Vaishnavi. Third, Rachita and Vaishnavi. Tenth standard drawing first place goes to Rajat Chennai. Rajat Chennai. Second place goes to Ritisha KJ. Ritisha KJ and Aman. Third place goes to Tanush and Risha. Second place goes to Ritisha KJ and Aman. Third place goes to Tanush and Risha. Third, Tanush and Risha. Rangoli first place goes to Rajat Chennai. Rangoli first place goes to Rajat Chennai. Second place goes to Bhagyalakshmi. Third place goes to Amshika and Adya. Amshika and Adya. Bhagavad Gita Kantapata. First, Arav Gowda HJ. Arav Gowda HJ and Prachita Yambat. Prachita Yambat. Second place goes to Ansika C. Ansika C. Third place goes to Rajat Chennai.
ನಾರಾಯಣ್ ನಾಯಕ್ ಇವರು ಸಮಿತಿಯ ಈಗಿನ ಪದಾಧಿಕಾರಿಗಳೆಲ್ಲರಿಗೂ ಗೌರವವನ್ನು ಅರ್ಪಿಸಲಿದ್ದಾರೆ. ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಈ ಒಂದು ಗೌರವ ಸಮರ್ಪಣೆಯನ್ನು ನಡೆಸಿಕೊಡ್ಬೇಕಾಗಿ ಶ್ರೀ ನಾರಾಯಣ್ ನಾಯಕ್ ಇವರನ್ನು ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಅಧ್ಯಕ್ಷರು ಶ್ರೀ ಭರತ್ ಕುಮಾರ್ ಉಳ್ಳಾಲ್, ಗೌರವಾಧ್ಯಕ್ಷರು ಶ್ರೀ ಕರಕಿಣಿ, ಶ್ರೀ ವಿಜಯ್ ಪಂಡಿತ್ ಇವರನ್ನು ನಾನು ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ಶ್ರೀಯುತ ವಿಜಯ್ ಪಂಡಿತ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಶ್ರೀ ಪಶುಪತಿ ಉಳ್ಳಾಲ್, ಶ್ರೀಯುತ ಚಂದ್ರಶೇಖರ್ ದಯವಿಟ್ಟು ವೇದಿಕೆಗೆ ಆಗಮಿಸಿ. ಶ್ರೀ ಚಂದ್ರಶೇಖರ್, ಶ್ರೀ ಪಶುಪತಿ ಉಳ್ಳಾಲ್ ಪ್ರಧಾನ ಕಾರ್ಯದರ್ಶಿ, ವಿಜಯ್ ಉಳ್ಳಾಲ್ ಅವರು ವೇದಿಕೆಗೆ ಆಗಮಿಸಬೇಕು. ಯಾಗಗಳು ನಮ್ಮ ಈ ಸಮಾಜದ ಸರ್ವರಿಗೂ ಶುಭವನ್ನು ಉಂಟು ಮಾಡಲಿ. ಇಂದಿನ ಪೀಳಿಗೆಗೆ ನಮ್ಮ ಧರ್ಮದ ಪರಿಚಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಲು ದಾರಿದೀವಿಗೆ ಮಾತ್ರವಲ್ಲ ಜವಾಬ್ದಾರಿಯನ್ನು ತಿಳಿಸುವಂತಾಗಲಿ
ಎಂಬ ಆಶಯದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೆ ಕಾರಣೀಭೂತರಾದ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ಭರತ್ ಕುಮಾರ್ ಉಳ್ಳಾಲ್, ಅಧ್ಯಕ್ಷರು ಸಾರ್ವಜನಿಕ ಶಾರದಾ ಉತ್ಸವ ಸಮಿತಿ ಉಳ್ಳಾಲ, ಮುಖ್ಯ ಅತಿಥಿಗಳು ಶ್ರೀ ಯಶವಂತ್ ಪಿ ಅಮೀನ್, ಅಧ್ಯಕ್ಷರು ಉಳ್ಳಾಲ ಮಗುವೀರ ಸಂಘ ರಿಜಿಸ್ಟರ್ಡ್ ಉಳ್ಳಾಲ, ಶ್ರೀ ಚಿದಾನಂದ ಗುರಿಕಾರರು, ಅಧ್ಯಕ್ಷರು ಶ್ರೀ ಭಗವತಿ ತೀಯ ಸಮಾಜ ಉಳ್ಳಾಲ, ಶ್ರೀ ನಂದನ್ ಮಲ್ಯ, ಅಧ್ಯಕ್ಷರು ಜಿಲ್ಲಾ ಯುವ ಮೋರ್ಚಾ ಬಿಜೆಪಿ, ಶ್ರೀ ನಾರಾಯಣ್ ನಾಯಕ್, ಪ್ರೊಫೆಸರ್ ಗಿಲ್ರಾಜ್ ವೆಂಕಟಪ್ಪ, ಇವರೆಲ್ಲರಿಗೂ ಸಮಿತಿಯ ಸರ್ವ ಸದಸ್ಯರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಕರಕಣಿ ಗೌರವಾಧ್ಯಕ್ಷರು ಉತ್ಸವ ಸಮಿತಿ, ಶ್ರೀಮತಿ ರೇಣುಕಾ ಕಾಂಚನ್ ಗೌರವಾಧ್ಯಕ್ಷರು ಶ್ರೀ ಶಾರದಾ ಮಹಿಳಾ ವೇದಿಕೆ, ಶ್ರೀಮತಿ ಗೀತಾ ವಿಜಯ್ ಅಧ್ಯಕ್ಷರು ಶ್ರೀ ಶಾರದಾ ಮಹಿಳಾ ವೇದಿಕೆ, ಇವರೆಲ್ಲರಿಗೂ ವಂದನೆಗಳು. ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಸದ್ಭಕ್ತ ಬಾಂಧವರೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಸ್ಪರ್ಧೆಗಳ ವಿಜೇತರು ಹಾಗೂ ಭಾಗವಹಿಸಿದ ವಿದ್ಯಾರ್ಥಿಗಳು, ಸಾರ್ವಜನಿಕರೆಲ್ಲರಿಗೂ ವಂದನೆಗಳು. ಸಹಕರಿಸಿದ ಸಮಿತಿಯ ಪದಾಧಿಕಾರಿಗಳು, ಸರ್ವ ಸದಸ್ಯರಿಗೂ ವಂದನೆಗಳು. ಶಾರದಾ ಎಲೆಕ್ಟ್ರಿಕಲ್ಸ್ ಹಾಗೂ ಮಾಧ್ಯಮ ಮಿತ್ರರಿಗೂ ವಂದನೆಗಳು. ಸರ್ವರಿಗೂ ಮಗದೊಮ್ಮೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಯಯಾವಿನ ಜಗ ಸರ್ವಂ ಶಶ್ವಜೀವನ್ಮಥಂ ಭವೇತ್ ಜ್ಞಾನಾದಿದೇವಿಯ ತಸ್ಯ ಸರಸ್ವತೈ ನಮೋ ನಮಃ. ಎಲ್ಲರಿಗೂ ಸರ್ವ ಮಂಗಳವನ್ನು ಉಂಟು ಮಾಡಲಿ ಎಂದು ಶ್ರೀ ಶಾರದಾ ಮಾತೆಯಲ್ಲಿ ಬೇಡುತ್ತಾ, ಈಗ ಶ್ರೀ ದುರ್ಗಾ ಅಷ್ಟೋತ್ತರ ನಮಸ್ಕಾರ ಮಹಾಪೂಜೆ ನಡೆಯಲಿದೆ. ಎಲ್ಲ ಭಕ್ತರು ಈ ಪೂಜೆಯಲ್ಲಿ ಭಾಗವಹಿಸಿ ದೇವಿಯ ಆಶೀರ್ವಾದವನ್ನು ಪಡಿಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇವೆ.